ಮೊನ್ನೆ ನೀನು ಕೊಟ್ಟಿರುವ ನೀರುಳ್ಳಿ ಬಜೆ ಹಾಗೂ ಪೋಡಿಯ ರುಚಿ ಇನ್ನೂ ಮಾಸಿಲ್ಲ. ಮಾಸುವ ಮೊನ್ನೆ ನಿನ್ನ ತಂದೆಗೆ ಜ್ವರ ಬಂದಾಗ ನಾವು ಚಿಕನ್ ಚಿಲ್ಲಿ ತಿಂದದ್ದು, ಸುಲ್ತಾನ್ ಬತ್ತೇರಿ ತಿರುಗಿದ್ದು ಇನ್ನೂ ಮರೆತಿಲ್ಲ. ಮರಪ್ಪು ಇನ್ನೊಮ್ಮೆ ನಿನ್ನ ತಂದೆಗೆ ಜ್ವರ ಬರಲೆಂದು ಆ ದೇವರಲ್ಲಿ ಪ್ರಾರ್ಥಿಸುವ. ಇದೇ ನಿನ್ನ ಮೇರಿ. ವೈಯಕ್ತಿಕ ಬದುಕಲ್ಲಿ ಬಹಳಷ್ಟು ವಿಚಾರಗಳು ಇರುತ್ತೆ ಎಲ್ಲರದ್ದು. ಅದನ್ನ ಮೀರಿ ನಾವು ಪಾತ್ರಗಳನ್ನ ಮಾಡಬೇಕು. ನನಗೆ ಅಂಥದ್ದು ಒಂದು ಮನೆಯಲ್ಲಿ ಮರಣ ಆಗಿರ್ಬೋದು, ಅಂತ ಸಂದರ್ಭ ಆಗಿದೆ. ಏನೋ ಒಂದು ನನ್ನ ಮಾವ ಬಹಳ ನನಗೆ ಪ್ರೀತಿಯ ಒಂದು ಮಾವ ಇದ್ರು. ಸೊ ಅವ್ರದ್ದೊಂದು ಡೆತ್ ಆಯ್ತು. ವೆರಿ ನೆಕ್ಸ್ಟ್ ನಾನು ಮರಣ ನೋಡ್ಕೊಂಡು ನಾನು ನಾಟಕ ಮಾಡಬೇಕಿತ್ತು. ಇಮಿಡಿಯೇಟ್ ಆಗಿ ಆ ಒಂದು ಸಂದರ್ಭ ನೀವು ಹೆಂಗೆ ಅಂದ್ರೆ, ನಾವು ಆ ಒಂದು ಮೂಡಿಂದ ಹೊರಗೆ ಬರಂದೇ ಇರಲ್ಲ. ಬಟ್ ನೋಡಿ, ಅಲ್ಲಿ ಹೋಗ್ಬಿಟ್ಟು ನಾವು ಸ್ಟೇಜ್ ಹತ್ತಲೇಬೇಕು. ಅದೊಂದು ಒಂದ್ಸಲ ಇನ್ನೊಂದು ನನಗೆ ಹುಷಾರಿರ್ಲಿಲ್ಲ ಇತ್ತು. ನನಗೆ ಜ್ವರ ಬಂದ್ಬಿಡ್ತು, ಭಾಳ ಸಿಕ್ಕಾಬಿಟ್ಟು ಜೋರಾಗಿತ್ತು. ಅದು ಕುಲಾಸದಲ್ಲಿ ಅಡ್ಮಿಟ್ ಆಗಿದೆ. ಅಲ್ಲಿ ತನಕ ಜ್ವರ. ನಾಳೆ ನನಗೆ PPCಯಲ್ಲಿ, ಉಡುಪಿ PPSಲ್ಲಿ ನಾಟಕ ಇತ್ತು ಶನಿವಾರ. ನಾನು ಶುಕ್ರವಾರ ಅಷ್ಟು ಟೆಂಪ್ರೇಚರಲ್ಲಿ ಇದಿಷ್ಟು ದೊಡ್ಡ ಇದು ಇಟ್ಟಿದ್ದಾರೆ ಇಲ್ಲಿ, ಅಷ್ಟು ಜೋರಿತ್ತು. ಬಟ್ ನಾನು ಹೋಗಲೇಬೇಕು ನಾಟಕಕ್ಕೆ. ಏನು ಮಾಡ್ತೀರಾ ನೀವು? ನಾನು ಬರೆದು ಕೊಟ್ಟು ಹೋಗಿದ್ದೀನಿ. ನನ್ನ ಸ್ವಂತ ಇಚ್ಛೆಯಿಂದ ನಾನು ಹೋಗೋದು. ಏನಾದರೂ ಇದು ಗಡಿಬಿಡಿ ಆದರೆ ನನ್ನದೇ ರಿಸ್ಕ್ ಇಲ್ಲ. ಅದನ್ನು ಡಾಕ್ಟ್ರಿಗೆ ಅವ್ರು ಹೇಳಿದರು, ಬಿಡ್ತೀನಿ, ಬಟ್ ಅದು ನಿಮ್ಮ ರಿಸ್ಕ್ ಮೇಲೆ ಹೋಗಬೇಕು ಅಂತ. ಆದರೆ ಹೋಗಿ ಮಾಡಿದ್ದೀನಿ, ಸ್ಟೇಜ್ ಹತ್ತಿದ್ದೀನಿ. ಆದರೆ ಪುಣ್ಯಕ್ಕೆ ಆವತ್ತಿನಿಂದ ಆ ಜ್ವರ ಬಂದಿಲ್ಲ ಪುನಃ. ಅದು ಆ ಒಂದು ರಂಗ ಒಂದು ವೇದಿಕೆಗೆ ಅಷ್ಟೊಂದು ಪವರ್ ಇದೆ. ಎಷ್ಟೇ ನಮ್ಗೆ ಅನಾರೋಗ್ಯದ ಸ್ಥಿತಿ ಬಂದಿದ್ರು ಕೂಡ ನಮ್ಮನ್ನ ಮತ್ತೆ ಅದು ಅಂದ್ರೆ ನಾವು ನಮ್ಮನ್ನ ಕಂಪ್ಲೀಟ್ ಆಗಿ ಇದು ಮಾಡ್ತೀವಲ್ಲ, ಒಂದು ರೀತಿಯಲ್ಲಿ ನಾವು ಅದು ಏನ್ ಹೇಳ್ತೀವಿ, ನಾವು ಜನರಿಗೆಗೋಸ್ಕರ ನಾವು ಮಾಡೋದಲ್ವ. ನಾವು ಏನು ಇದು ಬೇಸರಗಳಿರ್ಲಿ ಅದನ್ನೆಲ್ಲ ಅರಗಿಸ್ಕೊಂಡು ನಾವು ಮಾಡೋದು ಅಷ್ಟೇ. ಸೊ ಇನ್ನೊಂದು ಮಾತಿದೆ, ಕನ್ನಡಕ್ಕೆ ಹೋದಂತಹ ಇದರಲ್ಲಿ ನಮ್ದು ತುಳು ಕಲಾವಿದರಲ್ಲಿ ನಾವು ಮಾತಾಡುವಂತ ಕನ್ನಡದ ಮೋಡಿಗಳು ಬೇರೆ, ಭಾಷೆಯ ಮೋಡಿ ತರ ಅಂತ ಹೇಳಿ. ಅಲ್ಲಿ ನಿಮ್ಗೆ ಏನಾದ್ರು ಅನುಭವ ಆಗಿದೆ ಆ ಕಡೆ ಬ್ಯಾಂಗ್ಳೂರ್ ಆ ಕಡೆ ಹೋದಾಗ, ಅಥವಾ ಕನ್ನಡ ಇದಕ್ಕೆ ಹೋದಾಗ? ಇಲ್ಲ, ನಾನು ಸ್ವಲ್ಪ ನನಗೆ ಕನ್ನಡ ಮುಂಚಿಂದೆಂದು ನನ್ನ ತಂಗಿಯಂದ್ರು ಹಾಗೆ, ಅಥವಾ ನನ್ನ ಚಿಕ್ಕಮ್ಮ, ನನ್ನ ಹುಬ್ಳಿ, ಸೊ ನನಗೆ ಕನ್ನಡದ ಒಡನಾಟ ಬಹಳ ಅಷ್ಟಿತ್ತು. ಹಾಗಾಗಿ ನನ್ನ ಕನ್ನಡದಲ್ಲಿ ಬಹಳ ಸ್ವಲ್ಪ ಕಡಿಮೆನೆ ಬರುತ್ತೆ. ಇಲ್ಲಾಂದ್ರೆ ನಾವು ಎಂತ ಮರೆ ನೀನು ಹಾಗೆ ಬರುತ್ತೆ. ಸೊ ಹಂಗಾಗಿ ನಾನು ಚಿಕ್ಕದಿಂದ ನನಗೆ ಒಡನಾಟ ಇರೋದ್ರಿಂದ ನನಗೆ ಅಷ್ಟೇನು ನನಗೆ ಸಮಸ್ಯೆ ಆಗಲಿಲ್ಲ. ಹೌದು. ಇವಾಗ ಒಂದು ನಾನು ಫಿಲಮ್ ಮಾಡಿದ್ದೀನಿ, ಅನ್ಲಾಕ್ ರಾಘು ಅಂತ, ಅದು ರಿಲೀಸಿಂಗ್ ಇದೆ. ಆಮೇಲೆ ಕಾಪಿಕಾಡ್ ಮಾಸ್ಟರ್ ಒಂದು ಡೈರೆಕ್ಷನ್ ಅಲ್ಲಿ ಒಂದು ರೆಡಿ ಇದೆ, ತಯಾರಾಗಿದೆ ಫಿಲಮು, ಪುರುಷೋತ್ತಮನ ಪ್ರಸಂಗ ಅಂತ. ಅದರಲ್ಲಿ ಪರ್ಟಿಕ್ಯುಲರ್ ನಾನು ಕನ್ನಡ ಮಾತಾಡಿರೋದು ಮಂಗಳೂರು ಕನ್ನಡ. ಅದಂದ್ರೆ ಮೋಸ್ಟ್ಲಿ ನನಗೆ ಅನ್ಸುತ್ತೆ ಥ್ರೂಔಟ್ ಎಂಟೈರ್ ಫಿಲ್ಮ್ ಅಲ್ಲಿ ಮಂಗಳೂರು ಕನ್ನಡ ಬದಲಾವಣೆಗೆ ಕಷ್ಟ ಅಂತ ಅನಿಸಿಲ್ವಾ? ಇಲ್ಲ, ನಮ್ಗೆ ಮಂಗಳೂರು ಕನ್ನಡ ಕಷ್ಟನೇ ಆಗಲ್ಲ. ಯಾಕಂದ್ರೆ ಅದು ಆಕ್ಚುಲಿ ಇವಾಗ ನೋಡಿ, ಒಂದು ಮೊಟ್ಟೆಯ ಕತೆ ಅಂತ ಬಂತಲ್ಲ, ನನ್ನ ಶಿಷ್ಯರು ನಮ್ಮ ಸುಹಾನು ಅದ್ರ ನಿರ್ಮಾಪಕರು, ಆ ಒಂದು ಚಿತ್ರ ಬಂದ ತಕ್ಷಣ ನೋಡಿ ಎಲ್ರಿಗೂ, ಆಮೇಲೆ ಅಲ್ಲಿ ತನಕ ಅದನ್ನ ಒಂದು ಸುಮ್ನೆ ರೇಗ್ಸಕ್ಕೆ ಅಂತ ನಮ್ಮ ಕನ್ನಡನ ಬಳಸ್ತಿದ್ವಿ. ಆಮೇಲೆ ಈ ಕನ್ನಡದಲ್ಲೂ ನಗಿಸ್ಬೋದು ಜನರನ್ನ ಅಂತ ಅದೊಂದು ಪ್ರೂವ್ ಮಾಡ್ಕೊಡ್ತು ರಾಜ್ ಬಿ ಶೆಟ್ಟಿದು. ಸೊ ನೋಡಿ ಅದು ಎಷ್ಟು ಹಿಟ್ ಆಯ್ತು. ಹಂಗಾಗಿ ಆಮೇಲೆ ಬಹಳಷ್ಟು ಮಾಡಿದ್ರಲ್ಲ, ರಿಷಬ್ ಶೆಟ್ಟಿ ಮಾಡಿದ್ರು, ಇವರು ನಮ್ಮ ರಕ್ಷಿತ್ ಶೆಟ್ಟಿ ಕನ್ನಡದಲ್ಲಿ ಅದ್ರ ತುಂಬಾ ಕನ್ನಡ. ಇದು ರಿಕ್ಕಿ ಅಲ್ಲ, ಇದು ಉಳಿದವರು ಕಂಡಂತೆ. ಉಳಿದವರು ಕಂಡಂತೆ ಅದ್ರಲ್ಲಿ ಕೂಡ ನಮ್ಮ ಅದೇ ಕನ್ನಡ ಅಲ್ಲ, ನಮ್ಮ ಈ ತುಳುನಾಡಿನ ಎಲ್ಲ ಫುಲ್ ಚಿತ್ರಣ ಕೂಡ ಬಂದಿತ್ತು ಅದ್ರಲ್ಲಿ, ಸಾಕಷ್ಟು ಚಿತ್ರಗಳು. ಸೊ ಇನ್ನು ನೀವು ನೋಡಿದ್ರೆ ಕನ್ನಡ ಮತ್ತು ತುಳುವಿಗೆ ಸೀಮಿತರಾಗಿರ್ತೀರಾ ಸಾಯಿ ಕೃಷ್ಣ ಅವರು? ಇನ್ನು ಮುಂದಕ್ಕೆ ಹಿಂದಿ ಅಥವಾ ತಮಿಳು ಬೇರೆ ಬೇರೆ ಕರೆದ್ರೆ ಹೋಗುದು, ಕರಿಬೇಕು, ಅಭಿಲಾಷೆ ಇದೆ ಖಂಡಿತ. ಕಲಾವಿದನಿಗೆ ಅದು ಯಾವ್ದಿಲ್ಲ, ಬಟ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ಬೋದು. ಹಿಂದಿಯಲ್ಲಿ ನಾನೊಂದು ಶಾರ್ಟ್ ಫಿಲಮ್ ಅಲ್ಲಿ ಮಾಡಿದ್ದೆ, ಹಿಂದಿ, ಅದು ಕಂಪ್ಲೀಟ್ ಆಗಿ ಬ್ಯಾರಿ ಮಾಡಿದ್ದೀನಿ. ಖಂಡಿತ ನಮ್ದೇ ಇದೆಯಲ್ಲ ಸ್ಥಳೀಯ ಭಾಷೆ, ಕೊಂಕಣಿ ಇದೆ, ಹೌದು, ತುಂಬಾ ಖಂಡಿತ ಮಾಡ್ತೀನಿ ನಾನು. ಅದ್ರಲ್ಲಿ ಏನು ಸೀಮಿತ ಅಂತ ಹೇಳಿ ನಿಮ್ಮ ಪರಿಧಿ. ಓಕೆ. ಸೊ ಮತ್ತೊಂದು ವಿಶೇಷ ಅಂತ ಹೇಳೋದಾದ್ರೆ, ನಟನೆಗೂ ಸೈ, ನಿರ್ದೇಶನಗೂ ಸೈ, ನಿರ್ಮಾಣಗೂ ಸೈ ಅಂತ ಅನ್ಸ್ಕೊಂಡಿದ್ದೀರಾ. ಹಾಗಿರುವ ನಿರ್ದೇಶನ ಮತ್ತು ನಟನೆ ಇದನ್ನ ಹೇಗೆ ಸರಿದೂಗಿಸ್ತೀರಾ? ಯಾವುದು ನಿಮ್ಗೆ ತುಂಬಾ ಒಂದು ಮನಸ್ಸಿಗೆ ಹತ್ರವಾದದ್ದು ಅಂತ ಹೇಳ್ಬೋದು? ಇಲ್ಲ, ನಿರ್ದೇಶನನೂ ಬಹಳ ಹತ್ರ, ದೊಡ್ಡ ಚಾಲೆಂಜ್ ಅದು ಕೆಲಸ. ಬಟ್ ಹಂಗಂತೇಳಿ ಇವಾಗ ನಾವು ನಟನೆ ಕಡಿಮೆ ಮಾಡಿದ್ರೆ ನಾವು ಅಂದ್ರೆ ಅದು ಒಂದು ಜನರು ಮತ್ತೆ ಮರಿತಾರ,
ಅಂದ್ರೆ ಜನರಿಗೆ ನಾವು ಬೇಕು, ಕೂಡ ಹೌದು. ನಾವು ಇವಾಗ ಚಲಾವಣೆಯಲ್ಲಿ ಇದ್ದೀವಿ, ನಾವು ಅದನ್ನ ಕಡಿಮೆ ಮಾಡಿದ್ರು ನಮ್ಗೆ ಮತ್ತೆ ಹೊಡೆತ ಬೀಳುತ್ತೆ ಅಂತದ್ದು ತಲೆಯಲ್ಲಿ ಇದೆ. ಬಟ್ ನಾನು ಎಲ್ಲೂ ಒಂದ್ ಕಡೆ ಫ್ರೀ ಅಂತ ಆದ ತಕ್ಷಣ ನಾನು ಪೆನ್ ಹಿಡಿತೀನಿ, ಬರೀತೀನಿ. ಓಕೆ, ಅದೊಂದು ಸಹ ಇದೆ. ಓಕೆ. ಹಾಗಾಗಿ ಆ ಸಮಯವನ್ನ ವ್ಯರ್ಥ ಮಾಡುವಂತದ್ದು ಇದೇನಿಲ್ಲ. ಇಲ್ಲ, ಹೊಸತೇನಾದ್ರೂ ಯೋಚನೆಗಳಿದೆಯಾ? ಹೌದು, ಖಂಡಿತ ಇದೆ, ಖಂಡಿತ ಇದೆ. ಬರಿತಾ ಇದ್ದೀನಿ ಇವಾಗ, ನೋಡ್ಕೊಂಡು ಕಾಯ್ಬೋದು ನಾವು ಹಾಗಾದ್ರೆ. ಕನ್ನಡದಲ್ಲೇ ಸರ್ ತುಳುವಲ್ಲಿ ಮಾಡ್ತಾ ಇದ್ದಾರೆ? ಬೈ ಲ್ಯಾಂಗ್ವೇಜ್ ಅಲ್ಲೇ ಮಾಡ್ಬೇಕು ಅಂತ ಇದೆ ತಲೆಯಲ್ಲಿ, ನೋಡ್ಬೇಕು ಈಗ. ಈಗ ಎಲ್ಲಾ ಕಡೆ ಪ್ಯಾನ್ ಇಂಡಿಯಾ ಅನ್ನೋದು ಇವಾಗ ಫೇಮಸ್ ಆಗಿದೆ. ಎಲ್ಲ ಒಂದು ಲ್ಯಾಂಗ್ವೇಜ್ ಗೆ ಸೀಮಿತ ಆಗಿರದೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ನೀವು ಯಾಕೆ ತುಳು ಅನ್ನೋದು ಪ್ಯಾನ್ ಇಂಡಿಯಾಕ್ಕೆ ಸೇರ್ತಾ ಇಲ್ವಾ, ಸೇರಿದೆಯಾ ಅನ್ನೋ ತರ ಇದೆಯಾ ಅಂತ ಹೇಳಿ? ನೋಡಿ, ಅದೇ ಇವಾಗಲೂ ಪುನಃ ನಾನು ತಿರ್ಗಾ ಅದೇ ಹೇಳ್ತೀನಿ. ಮೇನ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ಬಜೆಟ್. ನಾವು ಈಗ ತುಳುವಲ್ಲಿ ಮಾಡ್ತೀವಿ ಹಂಗಂತೇಳಿ ಮಾಡೋಕ್ಕಾಗಲ್ಲ ಅಂತ ಇಲ್ಲ. ಒಂದು ತೀರಾ ಒಂದು ಸ್ಥಳೀಯ ಒಂದು ಲೋಕಲ್ ಸ್ಟೋರಿನೂ ನಾವು ತೋರಿಸ್ಬೋದು. ಬಟ್ ಮೇಕಿಂಗ್ ಅಲ್ಲಿ ನಿಮ್ಗೆ ಒಂದು ಸ್ವಲ್ಪ ಖರ್ಚು ಮಾಡಿದ್ರೇನೆ ಒಂದು ಫಿಲಮ್ ಅನ್ನ ಆ ಲೆವೆಲ್ಗೆ ತೋರಿಸ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಈಗ ನಿಮ್ಗೆ ಅದೊಂದು ಅವಾರ್ಡ್ಗೆ ಎಲ್ಲ ಕಳಿಸ್ಬೋದು, ಆರ್ಟ್ ಫಿಲಮ್ ತರ. ಜನರನ್ನ ಮುಟ್ಟಕ್ಕಾಗಲ್ಲ. ನಾವು ಜನರನ್ನ ತಲುಪಬೇಕಾದ್ರೆ, ಕಮರ್ಷಿಯಲಿ ಆಗಿ ನಾವು ರೀಚ್ ಆಗಬೇಕಾದ್ರೆ ಅಲ್ಲಿ ನೀವು ಖರ್ಚು ಮಾಡಲೇಬೇಕು. ಸೊ ಹಂಗಾಗಿ ನೋಡಿ, ತುಳು ಬಜೆಟ್ ಅಂದ್ರೆ ಒಂದು ಸೀಮಿತ ಬಜೆಟ್ ಇದೆ, ಆ ಬಜೆಟ್ ಅಲ್ಲಿ ಮಾಡಬೇಕು. ನೀವು ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಅದು ನೋಡಿ, ಎಲ್ಲ ಪ್ಯಾನ್ ಇಂಡಿಯಾಗಳಂದ್ರೆ ಇಲ್ಲಿ 100 ಕೋಟಿ ಎಲ್ಲ ಕ್ರಾಸ್ ಆಗಿರುವಂತಲ್ಲ ಫಿಲಮ್. ಈಗ 100 ಕೋಟಿ ನೀವು ಕೊಟ್ಟರೆ ನಾನು ಪ್ಯಾನ್ ಇಂಡಿಯಾ ಮಾಡ್ತೀನಿ. ಓಕೆ, ನೀವು ನನ್ನನ್ನೇ ನಿರ್ಮಾಪಕಿಯಾಗಿ ಮಾಡುವಂತ ಅಂತ ಹೇಳಿ ಆಯ್ತು ನನಗೆ. ಓಕೆ, ಸೊ ಈ ಹಾದಿ ಎಲ್ಲ ನಿಮ್ಮ ರಂಗಕ್ಕೆ ಬಂದಾಯ್ತು, ಚಲನಚಿತ್ರ ರಂಗದಲ್ಲೂ ಕೂಡ ಆಗಿರ್ಬೋದು. ಇಷ್ಟೊಂದು ಹಾದಿ ಮುಂದುವರೆದಿದ್ದೀರಾ. ಬಟ್ ಮತ್ತೆ ನಾನು ನಿಮ್ಮ ಬಾಲ್ಯ ಜೀವನಕ್ಕೆ ಹೋಗೋದ್ರೆ, ನಿಮ್ಮ ಒಂದು ಕುಟುಂಬದ ಬಗ್ಗೆ ಹೇಳೋದಾದ್ರೆ, ನಿಮ್ಮ ತಂದೆ ತಾಯಿಯವರ ಬಗ್ಗೆ. ನನ್ನ ತಂದೆ ತಾಯಿ ಇದ್ದಾರೆ ನನಗೆ. ಆಮೇಲೆ ನನಗೆ ಒಂದು ಅಕ್ಕ, ಒಂದು ಅಣ್ಣ, ನಾನು ಕೊನೆಯವನು, 3ನೇ ಮಗ. ಮದುವೆ ಆಗಿದೆ, ಒಂದು ಮದುವೆ ಆಗಿದೆ. ಹಾಗೆ ಸುಮಾ ಅಂತ ಹೆಸರು, ಅತ್ತವರ ಬಾಬುಗಡ್ಡೆ. ಒಬ್ಬ ಮಗ ಇದ್ದಾನೆ. ಹಾಗೆ ಮಗನನ್ನೇನಾದ್ರೂ ಬೆಳೆಸುವಂತ ಇದ್ರೆ ಇದೆಯಾ? ನಾನು ಯಾರಿಗೂ ಸುಮ್ಮನೆ ನಾನು ಅದು ಪ್ರೆಷರ್ ಆಗಲ್ಲ, ನೀನ್ ಬರ್ಬೇಕು, ನಾನಿದ್ದೀನಿ, ನೀನು ಬರ್ಬೇಕು ಅಂತ. ಅವನಿಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಸಪೋರ್ಟ್ ಮಾಡ್ತೀನಿ. ಎಜುಕೇಶನ್ ಆಗ್ಲಿ ಅಂತ. ಅದಕ್ಕೆ ಇವಾಗ ಫಸ್ಟ್ ಫೋಕಸ್. ಹೌದು, ನಟನೆಯಲ್ಲಿ ಅವನಿಗೂ ಕೂಡ ಇಂಟ್ರೆಸ್ಟ್ ಇದೆ ಏನಾದ್ರು? ಹೌದು, ಮಾಡಿದ್ದಾನೆ, ನಾಟಕ ಮಾಡಿದ್ದಾನೆ. ಶಶಿರಾಜ್ ಕೌರ್ ಜೊತೆ ಒಂದು ಏನು ಮಿನುಗುಲೆ ನಕ್ಷತ್ರ ಅಂತ, ರಾಮದಾಸ್ ಜೊತೆ ನಿರ್ದೇಶನ ಇತ್ತು, ಮೈಮ್ ರಾಮದಾಸ್. ಸೊ ಡ್ಯಾನ್ಸ್ ಮಾಡ್ತಾನೆ, ಎಲ್ಲ ಕಲ್ಚರಲ್ ಆಕ್ಟಿವಿಟಿ ಸ್ಕೂಲಲ್ಲೂ ತುಂಬ ಆಕ್ಟಿವ್ ಆಗಿದ್ದಾನೆ. ಬಟ್ ನಾನು ಚಿತ್ರದಲ್ಲೂ ಮಾಡಿದ, ಅಬತರದಲ್ಲಿ ಮಾಡ್ದ, ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಕಲ್ತು ಹೋಗ್ಬೇಕಮ್ಮ ಅಂತ ಹೇಳಿದೆ. ಯಾಕಂದ್ರೆ ನಾವು ನಿರ್ದೇಶಕನ ಮಗ, ಒಂದು ಕಲಾವಿದನ ಮಗ ಅಂತ ಹೇಳ್ಬಿಟ್ಟು ತೀರಾ ಮಕ್ಕಳಿಗೆ ತಲೆಯಲ್ಲಿ ಕೂರಿಸ್ಬಾರ್ದು. ಅದು ತಲೆಯಲ್ಲಿ ಕೂರಿದ್ರೆ ಮತ್ತೆ ಯಾವ್ದು ಚಿಕ್ಕ ಪಾತ್ರ ಅಂದ್ರೆ ನಟನೆ ಮಾಡಕ್ಕಾಗಲ್ಲ. ನೀವು ಒಂದು ಆಕ್ಟರ್ ಅಂತ ಆಗ್ಬೇಕಾದ್ರೆ ನೀವು ಬಹಳ ಇದಿರ್ಬೇಕು, ಒಳಗಿಂದ ನೀವು ಡೌನ್ ಟು ಅರ್ತ್ ಇದ್ರೆ ನೀವು ಒಂದು ಒಳ್ಳೆ ಪಾತ್ರ ಮಾಡಕ್ಕಾಗೋದು. ನಾನು ದೊಡ್ಡ ಬರ್ಬೇಕಾದ್ರೆ ತಲೆಯಲ್ಲಿ ಇಟ್ಕೊಂಡು ಬಂದ್ರೆ ಆಗಲ್ಲ, ಅದು ನಡೆಯಲ್ಲ. ಈಗ ನೀವು ನಿಮ್ ಮಗ ಯಾವತ್ತಾದ್ರೂ ನಿಮ್ಗೆ ನಿಮ್ ಮೂವಿಗಳನ್ನ ನೋಡಿ ಬಂದು ಅಥವಾ ನಾಟಕಗಳನ್ನ ನೋಡಿ ಬಂದು, ಪಾಪ ಇದು ಸರಿ ಇಲ್ಲ, ಇದು ಒಳ್ಳೇದಾಗಿತ್ತು, ಆತರ ಏನಾದ್ರು ಕಮೆಂಟ್ಸ್ ಗಳು ನಿಮ್ಮ ಫ್ಯಾಮಿಲಿ? ನನ್ನ ಮಗ, ನಂದು ಏನಂದ್ರೆ, ನನ್ನ ಮಗನಿಗೆ ಒಂದು ಬುದ್ಧಿ ಇತ್ತು ಅಂದ್ರೆ, ಅವನು ಕರೆಕ್ಟ್ ಲೋಕ ಜ್ಞಾನ ಬಂದ ತಕ್ಷಣ ಅಂದ್ರೆ ಒಂದು 3rd 4th ಸ್ಟ್ಯಾಂಡರ್ಡ್, ಒಂದು 4th ಇಯರ್ ಒಂದು ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಅವ್ನು ನಾಟಕ ಅಂತ ನೋಡಿಲ್ಲ ನಾನು ಮಾಡಿರೋದು. ನಾನು ಆಕ್ಷನ್ ಕಟ್ರಿ ಅಂತ ಹೇಳೋದೇ ನೋಡಿರೋದು. ಸೊ ಅವನಿಗೆ ನಾನು ನಾಟಕ ಮಾಡ್ತೀನಿ ಅಂತ ಗೊತ್ತೇ ಇರ್ಲಿಲ್ಲ ಆಕ್ಚುಲಿ. ಆಮೇಲೆ ನನಗೆ ಇತ್ತೀಚೆಗೆ ನಾನೊಂದು ತಿರ್ಗಾ ಇವ್ರದ್ದು ನಮ್ಮ ನಾಟಕ ಮಾಡಿದೆ, ಭೋಜಣ್ಣ ಗ್ರೂಪ್ ಇಟ್ರು. ಆವಾಗ ಚಾಪರ್ಕ ತಂಡ ಬಿಡ್ಬೇಕಾದ್ರೆ ನನಗೆ ಕಾಪಿಕಾಡ್ ಮಾಸ್ಟರಿಗೆ ಹೀಗೆ ಸಮಸ್ಯೆ ಇದೆ ಸಾಯಿ ಅಂತ, ಏನಾದ್ರೂ ಸಮಸ್ಯೆ ಆದ್ರೆ ನಾನು ಚಾಪರ್ಕ ತಂಡಕ್ಕೆ ನಾನು ಇವಾಗ್ಲೂ ಮಾಡ್ತಾ ಇದ್ದೆ. ಆವಾಗ್ಲೂ ನವೀನಣ್ಣ ಬಿಡುವಾಗ್ಲೂ ಮಾಡಿದೆ, ಅರವಿಂದಣ್ಣ ಬಿಡುವಾಗ್ಲೂ. ಸೊ ಭೋಜಣ್ಣಂದು ಒಂದು ಸಮಸ್ಯೆ ಇತ್ತು. ಅವಾಗ ನಾನು ಒಪ್ಕೊಂಡೆ. ಯಾಕೆ ಒಪ್ಕೊಂಡ್ರೆ ಅಂದ್ರೆ, ಒಂದು ನಮ್ಮ ಚಾಪರ್ಕ ತಂಡಕ್ಕೆ ಉಪಯೋಗ ಆಗ್ಬೇಕು, ಹೌದು, ಅಲ್ಲಿ ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕು. ಮತ್ತೊಂದು, ನನ್ನ ಮಗ ನನ್ನನ್ನ ರಂಗಭೂಮಿಯಲ್ಲಿ ನೋಡ್ಬೇಕು ಅಂತ. ಇನ್ನು ಮಾಡ್ತೇನ ಇಲ್ಲ ಗೊತ್ತಿಲ್ಲ, ಬಟ್ ಇನ್ನು ಅವಾಗ ಅವನಿಗೆ ಇವಾಗ ಕರೆಕ್ಟ್ ಜ್ಞಾನ, ಲೋಕಜ್ಞಾನ ಬಂದ ಮೇಲೆ ನನ್ನನ್ನು ನೋಡೋದಿದೆಯಲ್ಲ, ಅದು ಯಾಕಂದ್ರೆ ನನ್ನ ತಂದೆ ರಂಗಭೂಮಿಯಲ್ಲಿ ಇದ್ರು ಅಂತ ಅವನು ಹೇಳ್ಬೇಕಲ್ಲ.
ಸೊ ಅದು ಎಲ್ಲೆಲ್ಲೆಲ್ಲ ನಾಟಕ ಆಗುವಾಗ ಕರ್ಕೊಂಡು ಹೋಗ್ತಿದ್ದೆ ನಾನು. ಕರ್ಕೊಂಡು ಹೋಗ್ತಾ ಒಂದಿನ ನನ್ಗೆ ಟೌನ್ ಅಲ್ಲಿ ಕೇಳ್ದೆ ಅವನು, ಪಾಪ ಅಂದು ದಾದೆ ಪಾಪ ಹಾ. ಅವಾಗ ನನ್ಗೆ ಜಸ್ಟ್ ಅಂತೊಂದು ಇದು ಏನ್ ಚಾಕು ಹಾಕ್ದಂಗೆ ಆಯ್ತು ಒಟ್ಟಿಗೆ. ಯಾಕಂದ್ರೆ ನಾವು ನಮ್ಮ ಜೀವನದ ಎಲ್ಲ ಅಲ್ಲೇ ಕಳೆದಿದೀವಿ ನಾವು ಟೌನ್ ಅಲ್ಲಿ. ಬ್ಯಾಗ್ ಇಟ್ಕೊಂಡು ಹೋದ್ರೆ ಬರೋದೇ ಮತ್ತೆ ಅದು ಕಥೆನೇ ಬೇರೆ. ಹಂಗಾಗಿ ಆಮೇಲೆ ಟೌನ್ ಅಲ್ಲಿ ಫಸ್ಟ್ ಶೋ ಅದು ಪುಷ್ಪ ಕೈಮಾನ ಅಂತ ನಾಟಕ, ಅದನ್ನು ತೋರಿಸಿದೆ. ಆಮೇಲೆ ನಮಸ್ಕಾರ ಮಾಸ್ಟ್ರೆ ಅಂತ ಮಾಡಿದೆ. ಆಮೇಲೆ ಇದು ಮಾತ್ರ ಅಲ್ಲ, ಈ ಹಳ್ಳಿಯಲ್ಲಿ ಹೋಗಿ ಮಾಡ್ತೀವಲ್ಲ ಈ ಜಾತ್ರೆಯಲ್ಲಿ, ಅದೇ ವಾರ್ಷಿಕೋತ್ಸವದಲ್ಲಿ, ಆ ಕಡೆಯಲ್ಲೆಲ್ಲ ಹೋಗಿ ಇತ್ತೀಚಿನ ಮಕ್ಕಳಿಗೆ ನೋಡಿ, ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಅದೆಲ್ಲ ಅದು ಸಿಗಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಒಂದು ಗ್ರೀನ್ ರೂಮ್ ಅಲ್ಲಿ ಮೇಕಪ್ ಆಗೋದು, ಅದು ಆಮೇಲೆ ಅಲ್ಲಿ ಆ ಒಂದು ಅಷ್ಟು ಡ್ಯಾನ್ಸಸ್ ಆಗಿರುತ್ತೆ, ಕಲ್ಚರಲ್ ಆಕ್ಟಿವಿಟೀಸ್ ಆಗಿರುತ್ತೆ, ನಾವು ಹೆಂಗೆ ಕಾಯ್ತೀವಿ ಅದಕ್ಕೋಸ್ಕರ. ನೋಡಿ ಅವರಿಗೆ ಅಲ್ಲಿ ಆ ಜಾಗಕ್ಕೆ ಅವ್ರದ್ದೇನು ತಪ್ಪಿಲ್ಲ ಪಾಪ, ಅವ್ರಿಗೆ ಅದು ವರ್ಷಕ್ಕೆ ಒಂದೇ ಸಲ ಆಗೋದು. ಬಟ್ ನಮ್ಗಳಿಗೆ ಏನಾಗಿದೆ ಅಂದ್ರೆ ಅದು ಡೈಲಿ ನಮ್ಗೆ. ಬಟ್ ನಾವು ಅದನ್ನ ಒಂದು ಸಮಾಧಾನದಿಂದ ಪೇಷನ್ಸ್ ಅಲ್ಲಿ ಕಾಯ್ತೀವಲ್ಲ, ಅದೊಂದು ದೊಡ್ಡ ಅಲ್ಲೇ ಒಂದು ನಿಮ್ಗೆ ತಾಳ್ಮೆದು ದೊಡ್ಡ ಚಾಲೆಂಜ್ ಅಲ್ವಾ, ಅದೊಂದು ದೊಡ್ಡ ಚಾಲೆಂಜ್ ನೋಡಿ. ಅಲ್ಲಿ ಹೋಗಿ ನಾವು ಪೇಷನ್ಸ್ ಅಲ್ಲಿ ಕಾಯೋದು ನೋಡ್ಲಿ. ಇವಾಗ ಮಕ್ಕಳಿಗೆ ಅದು ಬರುತ್ತಾ ಅಷ್ಟು ಪೇಷನ್ಸ್? ಸಾಧ್ಯ ಇಲ್ಲ. ತುಂಬಾ ಇಮಿಟೇಟ್ ಮಾಡ್ತಾನ ನಿಮ್ಗೇನಾದ್ರು, ಅಥವಾ ಏನಾದ್ರು ಹೇಳ ಪಾಪ ನೀನ್ ಆ ರೀತಿನೇ ಮನೆಯಲ್ಲಿ ಇರು, ಆತರ ಏನಾದ್ರು ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಒಂದು, ಈಗ ಮನೇಲಿ ಇರೋದೇ ನೈಜ ಜೊತೆಯಲ್ಲಿ ಇರ್ತೀವಿ ನಾವು. ಹೌದು, ಇಲ್ಲ ನಮ್ಗೆ ಖುಷಿಯಲ್ಲಿ ಅದು ಬೇರೆ. ನಾನು ಹಾಸ್ಯ ಕಲಾವಿದ, ಏನಾದ್ರೂ ಇದ್ರೆ ಅದು ಹಾಸ್ಯದಲ್ಲೇ ಹೋಗುತ್ತೆ ಕಾಮಿಡಿ. ಅದು ಸೀರಿಯಸ್ ಇದ್ರೂ ಅಷ್ಟೇನು ಕೇರ್ ಮಾಡಲ್ಲ. ಏನಿದ್ರು ಇಮಿಟೇಟ್ ಮಾಡಿದಾನ ಒಂದ್ಸಲ ಆದ್ರೆ ಏನಾದ್ರು ಯಾವ್ದಾದ್ರು ಒಂದು ಪಾತ್ರವನ್ನ ನಿಮ್ಮದು? ನಂದಲ್ಲ, ನವೀನ್ ಅಣ್ಣಂದು ಮಾಡಿದ. ನವೀನ್ ಅಣ್ಣಂದು ಇದು ಮಜಾ ಟಾಕೀಸ್ ಇದು. ಅಂದ್ರೆ ನವೀನ್ ಅಣ್ಣಂದು ಆ ಪಾತ್ರ ಅವರು ಇವಾಗ ಮಜಾ ಟಾಕೀಸ್ ಅಲ್ಲಿ ನೋಡಿದ್ರಲ್ಲ, ಅದು ಆಕ್ಚುಲಿ ಅವ್ರು ಮಾಡಿರೋದು ದೊಡ್ಡ ಅಂದ್ರೆ ಸ್ಟೇಜ್ ಅಲ್ಲಿ ಮಾಡಿರೋ ಪರ್ಫಾರ್ಮೆನ್ಸ್ ಅದೆಲ್ಲ ಇವಾಗ ಜನರೇಷನ್ ಮಕ್ಳಿಗೆ ಎಲ್ಲಿ ಸಿಕ್ಕಿದೆ. ಹಂಗಾಗಿ ನಾನು ಯಾವಾಗ್ಲೂ ಹೇಳಲಿಕ್ಕಿದೆ, ನವೀನ್ ಅಣ್ಣಂದು ಆ ಪಾತ್ರ ನೋಡು. ಮೊನ್ನೆ ಪುದರ್ದಿದ್ದೀಜಿ ಅಂತ ನಮ್ದು ಆವಾಗದು ಮೆಗಾ ಹಿಟ್ ನಾಟಕ ಮೊನ್ನೆ ಆಗಿತ್ತು, ನಾನು ಇದ್ದೆ ಅದ್ರಲ್ಲಿ. ಹಂಗಾಗಿ ಅವನನ್ನು ಕರ್ಕೊಂಡು ಹೋಗಿ ಅವನ್ನ ಕೂರ್ಸ್ಬಿಟ್ಟು ನೋಡು ಅಂತ ಹೇಳಿದೆ. ನೋಡ್ಬಿಟ್ಟು ಒಬ್ಬ ಹೌದು. ನೋಡಿ, ನಮ್ಮ ಮಕ್ಕಳಿಗೆ ನಾವು ತೋರಿಸಬಹುದು. ಇವಾಗ ಜನರೇಷನ್ ಮಕ್ಕಳಿಗೆ ನಾವು ಅಂದ್ರೆ ಈ ಸಿಟಿಯಲ್ಲೇ ಇರೋರ್ಗೆ ಹೇಳಿದ್ರು. ಈಗ ಹಳ್ಳಿಯವ್ರಿಗೂ ಖಂಡಿತವಾಗ್ಲೂ ನಾವು ಹೋಗಿ ಇವಾಗ ನಾಟಕ ಮಾಡ್ತೀವಿ ಅಂದ್ರೆ ಇವಾಗ್ಲೂ ರಂಗಭೂಮಿಗೆ ಒಂದು ಜನ ಸೇರೋ ಒಂದು ನೀವು ಅದೊಂದು ಬೇರೆನೆ ಅದು ಲೋಕ. ಕ್ರೇಜೆ ಬೇರೆ. ಈಗ ಅದು ಅಲ್ಲದೆ ಬಹಳಷ್ಟು ತಂಡಗಳಾಗಿದೆ. ಕಾಪು ತಂಡ ಇದೆ, ಕಿನ್ನಿಗೋಳಿ ತಂಡ ಇದೆ, ಇಲ್ಲಿಂದ ಮಂಜೇಶ್ವರ ತಂಡ, ಆಮೇಲೆ ಪುತ್ತೂರಿಂದ ಸುಂದರಯ್ಯ ಅವ್ರದ್ದು ತಂಡ, ನಮ್ಮ ಲಕುಮಿ ತಂಡ ಆಗಿರ್ಬೋದು, ಬಹಳಷ್ಟು ತಂಡಗಳಿದೆ. ಆಮೇಲೆ ಇವ್ರದ್ದು ನಮ್ಮ ಮೂಡಬಿದ್ರೆ ಅವರದ್ದು, ಸಂದೀಪ್ ಶೆಟ್ಟಿ ರಾಯ್ ಅವ್ರದ್ದು, ಇವಳೆಲ್ಲ ತುಂಬಾ ಬಹಳಷ್ಟು ತಂಡಗಳಾಗಿದೆ. ಎಲ್ರೂ ಬಹಳ ಬ್ಯುಸಿ ಇದ್ದಾರೆ ದೇವರ ದಯದಿಂದ ಎಲ್ರು. ನೀವು ಇದೇ ಮಾತಲ್ಲಿ ನಾನು ಪ್ರಶ್ನೆ ಕೇಳ್ಬೇಕಂತ ಇದ್ದೆ. ತಂಡಗಳು ಜಾಸ್ತಿ ಆಗಿದೆ, ಹೋಗ್ತಾ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಸಿಗ್ತಾ ಇದೆ, ಹೊಸ ಕಲಾವಿದರು ಬರ್ತಾ ಇದೆ. ಆದ್ರೆ ಈ ಕಲಾವಿದರಲ್ಲೂ ಕೂಡ ಈ ಒಂದು ತಂಡಗಳೆಲ್ಲ ನಿಜವಾದ ಮೌಲ್ಯ ಈಗಲೂ ಉಳಿದಿದೆಯಾ? ಈಗ ಆತರ ಮೇಂಟೈನ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಯಾವ್ದ್ರಲ್ಲಿ? ಈಗ ಗುಣಮಟ್ಟದಲ್ಲಿ ಅಂತ, ನಾಟಕದ ನಾಟಕದಲ್ಲಿ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಈಗ ಉಡುಪಿಯಿಂದ ಒಂದು ಲಾಸ್ಟ್ ಟೈಮ್ ನಾನು ಯಾವ್ದೋ ಕೇಳಿದೆ, ಯಾವ್ದೋ ನಾಟಕ ಶಾಂಭವಿ ಅನ್ನುವಂತ ಒಳ್ಳೆ ನಾಟಕ ಅಂತೆ. ಈ ತರ ಬಹಳಷ್ಟು ಒಳ್ಳೊಳ್ಳೆ ಪ್ರಯತ್ನಗಳು ನಡೀತಾ ಇದೆ. ಈಗ ವಿಜಯಣ್ಣಂದು ಕಾಪಿ ಕಾರ್ಡ್ ಮಾಸ್ಟರ್ ಇದೆಲ್ಲ ತಂಡ ಮುಂಚಿಂದ ಇರೋದ್ರಿಂದ, ಈಗ ಇತ್ತೀಚೆಗೆ ಬಂದಿರೋಂಥ ಸುನಿಲ್ ನೆಲ್ಲಿಗುಡ್ಡೆ ಕಾರ್ಕಳದೊಂದು ತಂಡ ಇದೆ. ಸೊ ಅವರು ಮೌಲ್ಯಗಳಂದ್ರೆ ಅದು ನೋಡಿ ಏನಾಗುತ್ತೆ ಅಂದ್ರೆ, ಅವರು ಹೊಸದಾಗಿ ಏನು ಪ್ರೆಸೆಂಟ್ ಮಾಡ್ತಾರೆ ಆ ವರ್ಷಕ್ಕೆ ಒಂದು ನಾಟಕ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಚೆನ್ನಾಗಿರ್ಬೋದು, ಒಂದು ಚೆನ್ನಾಗಿರುತ್ತೆ ಅಷ್ಟೇ. ತುಂಬಾ ಮೆಚ್ಕೊಂಡಿರ್ತಾರೆ, ಒಂದು ಅಷ್ಟೇ ಅಂತ. ಅದು ಎಲ್ಲದ್ರಲ್ಲಿ ಇದ್ದಿದ್ದೆ, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಅದೇ ಫೈನಲ್ ಅಲ್ಲ, ಇನ್ನೊಂದು ಟ್ರೈ ಮಾಡ್ಬೋದಲ್ಲ. ಹಂಗಾಗಿ ಎಲ್ರು ಬಹಳ ಒಳ್ಳೊಳ್ಳೆ ನಾಟಕಗಳನ್ನ ಕೊಡ್ತಾ ಇದಾರೆ, ಕಲಾವಿದರು ಕೂಡ ಬರ್ತಾ ಇದ್ದಾರೆ. ಹೌದು, ಎಲ್ರು ಎಕ್ಸ್ಪೀರಿಯನ್ಸ್ ಆಗ್ತಾ ಇದಾರೆ. ಅದು ಅಲ್ಲದೆ ತುಂಬಾ ಇದು ಇನ್ನೊಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ದು ಬಲೆ ತೆಲಿಪಾಲೆ ಅನ್ನುವಂತ ನಮ್ಮ ಟಿವಿ V4 ಇದು ಕಾರ್ಯಕ್ರಮಗಳು ಇದೇನಾಯ್ತು, ಬಹಳಷ್ಟು ಕಲಾವಿದರಿಗೆ ಒಂದು ಇದಾಯ್ತು. ಮತ್ತೊಂದು 3 ವರ್ಷ ಬಂದ ಕೊರೋನಾ. ಈ ಕೊರೋನಾ ಟೈಮ್ ಅಲ್ಲೆಲ್ಲ ಡಿಜಿಟಲೈಸ್ ಮೊಬೈಲ್ ಅಲ್ಲೆಲ್ಲ ಅದು ಸ್ಮಾರ್ಟ್ ಫೋನ್ ಆ ಒಂದು ಇದು ಯುಗ ಸ್ಟಾರ್ಟ್ ಆಯ್ತಲ್ಲ, ಅದು ಇವಾಗ ನೋಡಿ ಎಲ್ಲಿಂದ ಎಲ್ಲಿ ಬಂದ್ಬಿಡ್ತು. ಏನಿದ್ರು ಯೂಟ್ಯೂಬ್ ಅಲ್ಲಿ ನೋಡೋದು. ಹೌದು, ಹೊಸತ್ತು ಕಲಾವಿದರಲ್ಲಿ ಎಲ್ಲ ನಾವು ಕಾಣ್ತಾ ಇದ್ದೇವೆ ಅಂತ ಹೇಳಿ ಆಯ್ತು. ಸೊ ಇನ್ನೊಂದು, ಇವಾಗ ನೋಡಿ ಸಾಮಾಜಿಕವಾಗಿ ನಡೆಯುವಂತ ನಾಟಕಕ್ಕೂ ಈಗ ಹೆಚ್ಚಾಗಿ ಪೌರಾಣಿಕ ನಾಟಕಗಳು, ನಮ್ಮ ತುಳುನಾಡಿನ ಚರಿತ್ರೆಗಳನ್ನ ಬಿಂಬಿಸುವಂತ ನಾಟಕಗಳು ಬರ್ತಾ ಇದೆ.
ಈ ಹಿನ್ನೆಲೆಯಲ್ಲಿ ನೀವು ಯಾಕೆ ಸಾಮಾಜಿಕದಿಂದ ಅಂತಹ ಒಂದು ಪ್ರಯತ್ನ ಪಟ್ಟಿದ್ದೀರಾ, ಪ್ರಯತ್ನ ಪಡ್ಬೇಕು ಅಂತ ಹೇಳಿ ರಂಗಭೂಮಿಯಲ್ಲಿ 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 ನಾನು ನಿಮ್ಮ ಹತ್ರ ಹೇಳಿದೆ, ಹೌದು, ನಾನು ಹಾಗೆ. ಬಲಿಮೆ ಒಂದು ನಾಟಕ ಮಾಡಿದ್ದೆ. ಮಾತ್ರ ಅಲ್ಲಿಂದ ನಾನು ಮುಂದಕ್ಕೆ ಏನು ಸ್ಟೆಪ್ ತಗೊಂಡಿಲ್ಲ ರಂಗಭೂಮಿಯಲ್ಲಿ. ಯಾಕಂತ ಹೇಳಿದ್ರೆ ನಂಗೆ ಗೊತ್ತು, ಮಾಡಬಾರ್ದು ಅಂತ ಏನಿಲ್ಲ, ಬಟ್ ನಂದು ತೀರಾ ನಾನು ಕಂಪ್ಲೀಟ್ ಆಗಿ ನನ್ನನ್ನು ತೊಡಗಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಚಿತ್ರರಂಗಕ್ಕೆ. ಚಿತ್ರರಂಗ ಅಲ್ಲೇನಾದ್ರೂ ಪ್ರಯತ್ನ ಮಾಡುವಂತಹ ಇದಿದೆಯಾ? ಅದು ಮಾತುಕತೆ ಆಗಿದೆ, ಬಟ್ ಅದು ನಿಮ್ಗೆ ಚಾರಿತ್ರಿಕ ಆಗಿರ್ಬೋದು, ಅದು ಐತಿಹಾಸಿಕ ಆಗಿರ್ಬೋದು, ಅದು ಏನಾಗುತ್ತೆ ಅಂದ್ರೆ ಪೌರಾಣಿಕ ಆಗಿರ್ಬೋದು, ಅದು ಏನಾಗುತ್ತೆ ಬಹಳ ದೊಡ್ಡ ಬಜೆಟ್ ಬೇಕಾಗುತ್ತೆ. ಓಕೆ, ಇವಾಗ ನಮ್ಗೆ 1970s ಫಿಲಮ್ ಅನ್ನೇ ಮಾಡೋಕ್ಕಾಗಲ್ಲ, ಅಲ್ಲಿಂದ ಹೋಗ್ಬೇಡಿ, ಅದಕ್ಕಿಂತ ಮುಂಚೆಗೆ ಹೋಗ್ಬೇಡಿ. 70s ಸ್ಕ್ರಿಪ್ಟ್ ಮಾಡೋದಕ್ಕೆ ನಾವು ಅಲ್ಲಿ ರಾಮೋಜಿಗೆ ಹೋಗ್ಬಿಟ್ಟು ಸೆಟ್ ಆಗ್ಬೇಕು. ಮಂಗಳೂರು ಅವಾಗ 70-80 ಮಂಗಳೂರು ಇದೆಯಾ ಇವಾಗ? ಎಲ್ಲ ಇಲ್ಲಿ ಕಾಂಕ್ರೀಟ್ ಆಗಿದೆ, ಕಾಂಕ್ರೀಟ್ ಆಗಿದೆ, ಯಾವ್ದು ಕೂಡ ಕಾಣ್ತಾ ಇಲ್ಲ ಎಲ್ಲ ಕಡೆ. ಸೊ ಯಾರೋ ಒಬ್ರು ಪ್ರೊಡ್ಯೂಸರ್ ಹೇಳಿದ್ರು, ಆಯ್ತು ಮಾಡೋಣ ಅಂತ. ನಮ್ದು ಅಂಡರ್ ವರ್ಲ್ಡ್ ಸಿಕ್ಕಾಪಟ್ಟೆ, ನಮ್ದು ಏನು ಕಡಿಮೆ ಇಲ್ಲ, ಮಂಗಳೂರು ತುಳುವಲ್ಲಿ ಮಾಡ್ಬೋದು ಸರ್ ಅಂದೆ. ಬಜೆಟ್ ಬೇಕಾಗ್ಬೋದು ಸರ್, ಒಂದು 2 ಕೋಟಿ ಆಗುತ್ತೆ ಅಂತ ಹೇಳ್ತಾ ಇದಾರೆ. 2 ಕೋಟಿ ಅಲ್ಲ, 5 ಕೋಟಿಯಲ್ಲಿ ಸೆಟ್ಟಿಗೆ ಬೇಕಾಗ್ಬೋದು. ನೀವ್ ಎಲ್ಲಿಂದ ಮಾಡ್ತೀರಾ? ಅವ್ರಿಗೆ ಹೌದು ಅಷ್ಟು ಆಗುತ್ತಾ ಅಂತ. ಅಂದ್ರೆ ಕೆಲವರಿಗೆ ನಿರ್ಮಾಪಕರಿಗೆ ಪಾಪ ಗೊತ್ತಿರಲ್ಲ, ನೀವು ಅದು ಫುಲ್ ಕ್ರಿಯೇಟ್ ಮಾಡ್ಬೇಕಲ್ಲ ಸೆಟಪ್. ಈಗ ಮುಂಚಿಂದು ನಮ್ದು ಇಡೀ ಎಂಟೈರ್ ನೀವು ಗಡಿಯಾರ ಕಂಬ ಈಗ ಪುನಃ ಹಾಕಿದ್ರು ಪಾಪ, ಆದ್ರೆ ಮುಂಚಿನ ಗಡಿಯಾರ ಕಂಬಕ್ಕೆ ಇವಾಗ ಎಷ್ಟು ವ್ಯತ್ಯಾಸ ಇದೆ ಅಲ್ಲ, ರೋಡ್ ಹೌದಲ್ವಾ? ಆ ರೋಡ್ ನೋಡಿ ಹೆಂಗಿದೆ, ಹಾಗೆ. ಸೊ ನಾವು ಹಿಂದಿನದನ್ನ ಉಳಿಸ್ಕೊಂಡು ಮುಂದಿನದನ್ನ ಯೋಚಿಸುತ್ತಾ ತೋರಿಸ್ಬೇಕಾಗುತ್ತೆ, ಅದಕ್ಕೆ ಬೇಕಾದಂತ ಬಜೆಟ್ ಬೇಕಾಗುತ್ತೆ. ಬಜೆಟ್ ಇದ್ರೆ ಖಂಡಿತವಾಗ್ಲೂ ಬಜೆಟ್ ಇದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಎಷ್ಟು ಕಥೆ ಇದೆ ಚಾರಿತ್ರಿಕ, ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ಕೂಡ ಇದೆ ನಮ್ಮಲ್ಲಿ. ಮತ್ತೆ ಬೇರೆ ಏನ್ ಬೇಡ, ಉಳ್ಳಾಲ ರಾಣಿ ಹಬ್ಬಕ್ಕನೇ ಸಾಕಲ್ಲ ನಮ್ಗೆ. ಏನ್ ಸ್ಟೋರಿ ರೀ, ಅವರು ಯಾವಾಗಲೂ ಫ್ರೀಡಮ್ ಫೈಟರ್ ಅವರು, ಹೌದಲ್ವಾ? ನಮ್ಗೆ ಯಾವ್ದು ಯಾವಾಗ್ಲೂ ನಮ್ಮ ತಂಡದಲ್ಲಿ ನಾವು ಯಾವಾಗ್ಲೂ ಒಂದು ಚರ್ಚೆಗೆ ಬರುವಂತ ಮೊದಲ ಸ್ಥಾನದಲ್ಲಿ ನಿಲ್ಲುವಂತ ಒಂದು ಕತೆ ಅಂದ್ರೆ ಅದೇ ರಾಣಿ ಹಬ್ಬಕ್ಕ. ಅದು ಬಟ್ ಅದಕ್ಕೆ ಅಷ್ಟು ಪ್ರೊಡ್ಯೂಸರ್ ಮನ್ಸು ಮಾಡಬೇಕು, ಮತ್ತೆ ಅದೊಂದು ಬೇರೆ ಬೇರೆ ಅದನ್ನು ಬೇರೆ ವರ್ಷನ್ ಅಲ್ಲಿ ಬರ್ದಿದ್ದಾರೆ, ಅದೊಂದು ಇದೆ ಸಮಸ್ಯೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಬರ್ದಿದ್ದಾರೆ, ಅದನ್ನ ಫೈನಲ್ ಮಾಡ್ಕೊಂಡು ಮತ್ತೆ ಬಜೆಟ್ ಹಾಕೋರ್ಬೇಕು ಅದಕ್ಕೆ. ಚಲನಚಿತ್ರರಂಗದಲ್ಲಿ ಮುಂದಿನ ಸಾಯಿ ಕೃಷ್ಣ ಅವರ ಕನಸು ಏನಿದೆ? ಹೊಸದಾಗಿ ನಾನು ಅದೇ ಇವಾಗ ತುಳು ಕನ್ನಡ ಒಂದು ಪ್ಲಾನ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಯಾಗಿ. ಆಮೇಲೆ ಅದೇ ಆಕ್ಟಿಂಗ್ ಮಾಡ್ತೀನಿ. ಅದೇ 2 ನಟನ ಮತ್ತು ನಿರ್ದೇಶನ ಎರಡು ಕೂಡ ಉಳಿಸ್ಕೊಳ್ಬೇಕು, ಮುಂದುವರಿಬೇಕು ಅನ್ನೋ ಅಭಿಲಾಷೆ ಇದೆ. ಹಾಗಿರುವಾಗ ನಟನಾ ರಂಗದಲ್ಲಿ ನೋಡೋದಾದ್ರೆ ಇಂತಹ ಪಾತ್ರ ನನಗೆ ಸಿಕ್ಕಿದ್ರೆ ಉತ್ತಮ, ಇನ್ನು ಮಾಡ್ಬೇಕು ಅನ್ನುವಂತಹ ಯೋಚನೆ ಏನಾದ್ರೂ ಇದೆಯಾ ಈ ಪಾತ್ರವನ್ನು? ಆಕ್ಚುಲಿ ನನ್ಗೆ ಅಂತದೇನು ನಾವು ಬೇಕಾದಷ್ಟು ಅಂದ್ರೆ ಬೇಕಾದಷ್ಟು ಅಂತಲ್ಲ, ಒಳ್ಳೆ ರಂಗಭೂಮಿಯಲ್ಲಿ ಇರೋದ್ರಿಂದ, ನಾನು ತುಂಬಾ ನಾಟಕ ಮಾಡಿರೋದ್ರಿಂದ ಬಹಳಷ್ಟು ಚಿಕ್ಕ ಪ್ರಾಯದಿಂದ ಇದ್ದು ಮುದುಕಂತ ತನಕ ನಾನು ಪಾತ್ರ ಮಾಡಿದೆ. ಆದ್ರೆ ಈ ಸಲ ಒಂದು ಮಿಸ್ಟರ್ ಮದಿಮೆ ಅಂತ ಪ್ರಾಜೆಕ್ಟ್ ಆಗಿದ್ದೀನಿ ನಾನು, ಹೀರೋ ಅಂತ. ಅದರಲ್ಲಿ ಹಾಸ್ಯ ಪಾತ್ರ, ಅದೊಂದು ಗೊತ್ತಿಲ್ಲ, ಅದೊಂದು ನಾನು ಕಲ್ಪನೆನೂ ಮಾಡ್ಕೊಂಡಿಲ್ಲ. ನಾನು ನನ್ನನ್ನು ಹೀರೋ ಅಂತ ಅನ್ಕೊಂಡು ನಾನು ಕಲ್ಪನೆನೂ ನಾನಾಗಿ ನಾನು ಮಾಡ್ಕೊಂಡಿಲ್ಲ. ನಮ್ಮ ಹುಡುಗರು ಬಂದು ಆ ತಂಡದವ್ರು ಬಂದು ನನ್ನ ಹತ್ರ ಕೂರ್ಬೇಕಾದ್ರೆ ಅದೇ ಕತೆ ಹೇಳಿದ್ರು. ಕತೆ ಹೇಳ್ಬೇಕಾದ್ರೆ ಸರಿ ಮಾಡೋಣ ಪಾತ್ರ, ಇದು ಏರ್ ಬೋರೋಲ್ಲಿ ಯಾರೆಲ್ಲ ಇದ್ದಾರೆ ಅಂತ, ಹೀರೋ ಅದು ನೀವೇ ಅಂತ ಹೇಳಿದ್ರು. ಹೆಚ್ಚು ಮರಳು ಬರ್ತಿರೋ ಮರೆ ಅಂದ್ರೆ ಏನು ಹುಚ್ಚು ಮಾತಾಡ್ತೀಯ? ಹೌದು ಸರ್, ನಾನು ಹೀರೋನಾ? ಮತ್ತೆ ಕಾಮಿಡಿ ಯಾರು? ಕಾಮಿಡಿ ಅಂದ ತಕ್ಷಣ ನಮ್ದೆಲ್ಲ ಗ್ರೂಪ್, ಅದು ಕಾಮಿಡಿ ನೀವೇ ಅಂತ, ನೀವೇ ಕಾಮಿಡಿ ಅಂದ್ರೆ ಆ ತರ ಅವ್ರದ್ದು ಒಂದು ಇದಿತ್ತು. ಸೊ ಅದು ಇವಾಗ ನಮ್ಗೊಂದು ಜನರು ಹೇಗೆ ಒಂದು ನಿರೀಕ್ಷೆ ಇದೆ ಅಂದ್ರೆ ಯಾವ ತರ ರಿಸೀವ್ ಮಾಡ್ತಾರೆ. ಅದೊಂದು ವೇಳೆ ಜನರು ರಿಸೀವ್ ಮಾಡಿದ್ರೆ ನನಗೆ ಬಹಳಷ್ಟು ಇನ್ನೊಂದು ರೀತಿಯಲ್ಲಿ ಒಂದು ಜವಾಬ್ದಾರಿ ಹೆಚ್ಚಬಹುದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇವಾಗ ನಾಯಕ ನಟ ಅಂದ ತಕ್ಷಣ ಬಿಡಿ, ನಾನು ಆ ತರದ ನಾಯಕ ನಟ ಆಗ್ಲಿಕ್ಕಿಲ್ಲ, ಎಲ್ಲೋ ಒಂದು ಕಡೆ ಒಂದು ಕಾಶಿನಾಥ್ನ ಒಂದು ರೇಂಜ್ ಅಲ್ಲಾದ್ರೂ ಒಂದು ಪ್ರಯತ್ನ ಪಡ್ಬೇಕಾಗ್ತದೆ. ಆಮೇಲೆ ಜನರು ಒಪ್ಪಿದ್ರೆ ಅದನ್ನ ಇವಾಗ್ಲೇ ಹೇಳ್ತೀನಿ, ಒಪ್ಪದಿದ್ರೆ ಅಲ್ಲ. ಅವಾಗ ನಮ್ಗೆ ಒಂದು ನೋಡಿ, ಹಿಟ್ ಅಥವಾ ಎವರೇಜ್ ಅಂತ ಬಂದ ತಕ್ಷಣ ನಮ್ಗೊಂದು ಜವಾಬ್ದಾರಿಗಳನ್ನ ಜನರೇ ನಮ್ಗೆ ಕೊಟ್ಟಂಗೆ. ಸೊ ಆದ್ಮೇಲೆ ನಾವು ಆ ಒಂದು ಕೆಲಸ ಮಾಡ್ಲೇಬೇಕಾಗ್ತದೆ, ಅವರಿಗೆ ನಾವು ಕೊಡ್ಬೇಕಾಗುತ್ತೆ, ಏನಾದ್ರೂ ಒಂದು ನಿರೀಕ್ಷೆ ಮಾಡ್ತಾರೆ ನಮ್ಮಿಂದ ಅಂತ.
ಇಲ್ದಿದ್ರೆ ನಂದು ಆಸ್ ಯೂಶುವಲ್ ನಂದು ಇದೆ, ನಾವು ಆಕ್ಟಿಂಗ್ ಮಾಡೋದು, ಕಾಮಿಡಿ ಮಾಡೋದು, ಅದನ್ನು ಮಾಡ್ಕೊಂಡು ಹೋಗ್ತೀವಿ ನಮ್ಮ ಪಾಡಿಗೆ. ಬರೆಯೋದು, ನಿರ್ದೇಶನ ಮಾಡೋದು. ಸ್ಯಾಟಿಸ್ಫೈಡ್ ಅಂತ ಹೇಳಿ ಯಾವ ಮೂವಿ ನಿಮ್ಗೆ ತುಂಬಾ ಅಂದ್ರೆ ನಾನ್ ಮಾಡಿರುವುದು ನನಗೆ ತೃಪ್ತಿ ತಂದಿದೆ ಇದ್ರಲ್ಲಿ ಅನ್ನುವಂತ? ಹಾಸ್ಯ ಪಾತ್ರದಲ್ಲಿ ಮಾಡಿರೋದ್ರಲ್ಲಿ ಅರೆಮರ್ಲಿ ಸಿಕ್ಕಾಪಟ್ಟೆ ನನಗೆ ತಂದು ಕೊಡ್ತು, ಸ್ವಾಮೀಜಿ ಪಾತ್ರ ಬಚಾಲಿ ಅಂತ ಹೇಳಿ ಅದನ್ನ ತುಂಬಾ ಇದು ಮಾಡ್ತಾರೆ. ಆಮೇಲೆ ಏರಾ ಉಲ್ಲೇರ್ಗೆ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಒಳ್ಳೆ ಕ್ಯಾರೆಕ್ಟರ್ ನಂದು ಕಾಮಿಡಿಯಲ್ಲಿ. ಆಮೇಲೆ ಮೈ ನೇಮ್ ಇಸ್ ಅಣ್ಣಪ್ಪದಲ್ಲಿ ನಂದು ಒಂದು ಮಲಯಾಳಂ ಕ್ಯಾರೆಕ್ಟರ್ ತರ ಮಾತಾಡಿ ನಾನು ಒಂದು ಮಾಡ್ತೀನಿ. ಅದು ಪೊಲೀಸ್ ಆಂಡ್ ಹೇಗಂಡು ಅಂತಂದು ಮಾಡ್ತೇನೆ. ಅದು ಇವಾಗ ರಾಪಟದ ಕ್ಯಾರೆಕ್ಟರ್ ತುಂಬಾ ಮೆಚ್ಕೊಳ್ತಾ ಇದ್ದಾರೆ. ಆಮೇಲೆ ಮೊನ್ನೆ ಸರ್ಕಸ್ ಬಂದಿರೋದ್ರಲ್ಲೂ ಒಳ್ಳೆ ಚೆನ್ನಾಗಿದೆ. ಮತ್ತೆ ಸೀರಿಯಸ್ ಪಾತ್ರ ಅಂತ ಹೇಳಿದ ತಕ್ಷಣ ನನಗೆ ಇದೆ ಅವಾಗ ಅಂದಲ್ಲ ನಾನು, ಒಂದಲ್ಲ ಎರಡಲ್ಲ, ಅದು ಒಂದು ಅದ್ಭುತ ಪಾತ್ರ ನಂದು ಕನ್ನಡದಲ್ಲಿ. ನಿರ್ದೇಶನದಲ್ಲಿ ಅಂತ ಹೇಳೋದಾದ್ರೆ ನಿರ್ದೇಶನ ನೋಡಿ, ನಾನು ಇಲ್ಲಿವರೆಗೆ ಮಾಡಿದ್ದು ಜೋಕ್ಲಾಟ್ಗೆ ಒಂದು ಟೆಲಿ ಫಿಲ್ಮ್ ಅಂತ ಇಟ್ಕೊಳ್ಳಿ. ಅದು ಬಿಟ್ಟು ನಾನು ಮಾಡಿರೋದು ಚಲನಚಿತ್ರ, ಒಂದು ಫುಲ್ ಫ್ಲೆಡ್ಜ್ ಮೂವಿ ಅಂದ್ರೆ 3 ಮಾಡಿದೆ. ಇನ್ನು ತುಂಬಾ ಮಾಡಲಿಕ್ಕೆ ಇದೆ ನನಗೆ. ಹಂಗಾಗಿ ಆಕ್ಚುಲಿ ಸೂಂಬೆ ಬಹಳ ಒಂದು ಒಳ್ಳೆ ಸ್ಕ್ರಿಪ್ಟ್ ನಂದು, ಬಟ್ ಅದನ್ನ ಇಲ್ಲಿ ಅಷ್ಟರ ಮಟ್ಟಿಗೆ ಜನರಿಗೆ ರಿಸೀವ್ ಆಗ್ಲಿಲ್ಲ. ಯಾಕಂದ್ರೆ ಅದೊಂದು ನೋಡಿ ಯಾವ ಕಾರಣಕ್ಕೆ ಅಂತ ಅನ್ಸುತ್ತೆ ನಿಮ್ಗೆ? ಅದ್ರಲ್ಲಿ ಏನಾಗಿತ್ತು, ಒಂದು ಸ್ವಲ್ಪ ಕಾಮಿಡಿ ಕಡಿಮೆ ಇತ್ತು, ಮತ್ತೆ ರಿವರ್ಸ್ ಸ್ಕ್ರೀನ್ ಪ್ಲೇ ಇತ್ತು. ಜನರಿಗೆ ಅರ್ಥ ಆಗಲ್ಲ, ಅರ್ಥ ಆಯ್ತಾ? ಅದೇ ಯಾವಾಗ್ಲೂ ಕಬ್ಬಿಣದ ಕಡಲೆ ಅಂತ ಆದ ತಕ್ಷಣ ಆವಾಗಲೇ ಅದನ್ನು ನೋಡಿದವರು ಬಹಳಷ್ಟು ಅಪ್ರಿಸಿಯೇಷನ್ ಮಾಡಿದವರು ಇದ್ದಾರೆ, ತುಂಬಾ ಮಂದಿ ಉಗ್ದಿರೋರು ಇದ್ದಾರೆ. ಅಂದ್ರೆ ಅರ್ಥ ಆಗ್ಲಿಲ್ಲ, ಇಂಚಿನ ಅರ್ಥ ಇಂಚಿನ ಕಾಮಿಡಿ ಕಮ್ಮಿ ಅಣ್ಣ. ಆಕ್ಚುಲಿ ಏನೋ ಒಂದು ನಾವು ಇಂಡಸ್ಟ್ರಿಯಲ್ಲಿ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ, ಅದ್ರಲ್ಲಿ ನಾನು ಒಬ್ಬ. ಯಾಕಂದ್ರೆ ನಾವು ನಮ್ಮ ನೋಡಿ ಬುದ್ಧಿವಂತರ ಜಿಲ್ಲೆ ಅಂತ ನಾವು ಹೇಳ್ತೀವಿ. ಸೊ ನಾವು ಹಾಸ್ಯಕ್ಕೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಹತ್ರ ಎಲ್ಲಾ ವಿಚಾರಗಳು ಇದೆ, ನಾವು ಅಷ್ಟು ಸಾಮರ್ಥ್ಯ ಇದೆ ಅಂತ ನಾವು ತೋರಿಸ್ಕೊಳ್ಬೇಕಲ್ಲ. ಸೊ ಹಂಗಾಗಿ ಎಲ್ಲ ನಾವು ವಿಚಾರ ಮಾಡಿಬಿಟ್ಟು ನಾನೊಂದು ಅದು ಚಿತ್ರ ಮಾಡಿದೆ. ಅಂತ ಅದ್ಭುತ ಅಂತ ನಾನೇನು ಹೇಳಲ್ಲ, ಬಟ್ ನನ್ನ ಮಟ್ಟಿಗೆ ನಾನು ತುಳುವಿಗೋಸ್ಕರ ನಾನೊಂದು ಭಾಳ ಒಂದು ಆ ಕಡೆಯಿಂದ ಶೂಟಿಂಗ್ ಕಾನ್ಸೆಪ್ಟ್, ಈ ಕಡೆಯಿಂದ ನೈಜ ಘಟನೆ. ಅದಂದ್ರೆ ನೈಜ ಘಟನೆ ಅಂದ್ರೆ ಫಿಲಮ್ ಸ್ಟೋರಿ ಹೋಗುತ್ತೆ. ಸೊ ಅದನ್ನ ಎರಡನ್ನು ಬ್ಲೆಂಡ್ ಮಾಡಿಕೊಂಡು ಸ್ಟೋರಿ ಅನ್ಕೊಂಡು ಹೋಗಿದ್ದೀನಿ. ಅದು ನೀವು ಫಿಲಮು ಅಲ್ಲ, ಶೂಟಿಂಗ್ ಅಲ್ಲಿ ಹೋಗ್ತಾ ಇದೆಯಾ, ನಿಜದ ಜೀವನದಲ್ಲಿ ಹೋಗ್ತಾ ಇದೆಯಾ ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಂಡು ನಾನು ಅದನ್ನ ಜನಗಳಿಗೆ ಬೇಗ ರಿಸೀವ್ ಮಾಡುವಂತಹ, ಅದನ್ನ ಅರಗಿಸ್ಕೊಳ್ಳೋದಕ್ಕೆ ಬಹಳ ಅಂದ್ರೆ ಕಷ್ಟ ಆಯ್ತು ಜನರಿಗೆ. ಅದು ಅವಾಗ್ಲೇ ನೋಡಿರೋರು ಸಣ್ಣ ಇದು ಏನಂದ್ರೆ ಇನ್ನೊಂದು 10 ವರ್ಷ ಬಿಟ್ಟು ಬರ್ಬೇಕಿತ್ತು, ಅವಾಗ ನಮ್ಮ ಆಡಿಯನ್ಸ್ ಮೆಚೂರ್ಡ್ ಆಗ್ತಿದ್ರು. ಇವಾಗ್ಲೇ ಅಂದ್ರೆ ಹಂಗಾಗಿ ಗೊತ್ತಾಗಲ್ಲ. ಅದು ನಾನು ಮಾಡಿರೋದು 2015 8 ವರ್ಷದ ಮುಂಚೆ. ನೀವೊಬ್ರು ನಾಯಕ ನಟರಾಗಿ ನಿಮ್ಮ ಒಂದು ರೋಲ್ ಮಾಡೆಲ್ ನಾಯಕನ ನಟನೆಯಲ್ಲಿ ನೋಡೋದಾದ್ರೆ ಯಾರಾಗಿರ್ತಾರೆ? ನಾನ್ ನಾಯಕ ನಟನಾಗಿ ಅಲ್ಲ, ನಾಯಕ ನಟ ಆಗಿ ನಾನು ಪ್ರೂವ್ ಆದ್ರಲ್ಲ, ಅದನ್ನು ನಾಯಕ ನಟ ಇಲ್ಲ. 100% ನಾವು ಕಂಡಿರುವಂತ ಒಬ್ಬ ನಟ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್. ಅವರಂತ ಒಂದು ಅದು ನೋಡಿ, ಅವರ ಇದು ಶಬ್ದ ಬಾಯಲ್ಲಿ ಬರ್ಬೇಕಾದ್ರೆ ರೋಮಾಂಚನ ಆಗ್ಬಿಡುತ್ತೆ ನಮಗೆ. ಅಂತ ಒಂದು ಕಲಾವಿದರನ್ನ ನಾವು ನೋಡ್ಲಿಲ್ಲ. ಖಂಡಿತ ಇದ್ದಾರೆ, ಬಹಳಷ್ಟುಗಳಿದ್ದಾರೆ, ಬಟ್ ನಾವೆಲ್ಲ ಚಿಕ್ಕದಿಂದ, ನನ್ನ ಮನೆಯಲ್ಲೂ ಹಂಗೆ ನಾವೆಲ್ಲ ಚಿಕ್ಕದಿಂದ, ಅವಾಗ DD ಎಲ್ಲ ಬರ್ತಿತ್ತು, ಚಂದನದಲ್ಲಿ ವಾರಕ್ಕೊಂದು ಫಿಲಮ್ ಬರ್ತಾ ಇತ್ತು. ಇಲ್ಲಾಂದ್ರೆ ನಾವು ವಿಸಿರಲ್ಲಿ ನೋಡ್ತಾ ಇದ್ವಿ ಫಿಲಮ್ಸ್ಗಳನ್ನ. ಏನು ನಟನೆ ಅಂದ್ರೆ ಅಯ್ಯೋ ಯೋ ಯೋ ಯೋ. ನಾನು ಅವರು ಸಿಗ್ಬೇಕು ಅಂತ ಬೆಂಗಳೂರು ತನಕ ಹೋಗಿದ್ದೆ, ಅವ್ರ ಮನೆಗೆ ತನಕ ಹೋಗಿದ್ದೆ. ಆಮೇಲೆ ನನಗೆ ಅವರು ಸಿಗ್ಲಿಲ್ಲ, ಅವರನ್ನು ನೋಡ್ಬೇಕು ಅಂದ್ರೆ ಅದು ಹೋಗಿದ್ದಂದ್ರೆ ನನಗೆ ಅಲ್ಲಿ ನಾಟಕನೂ ಇತ್ತು ಅಲ್ಲಿ 96 ಅಲ್ಲಿ. ಆಮೇಲೆ ಅವ್ರ ಮನೆಗೆ ಹೋಗಿ ಒಂದು ಗ್ಲಾಸ್ ನೀರೆಲ್ಲ ಕುಡ್ಕೊಂಡು ಬಂದೆ. ನಾನಂದ್ರೆ ಒಂದು ದೇವರ ಸ್ಥಾನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅಷ್ಟು ನನಗೆ ಅವರ ಅಭಿನಯ ನೋಡ್ಬಿಟ್ಟು, ಅಂದ್ರೆ ನಮ್ಗೆ ಅದ್ರಲ್ಲಿ ಒಂದು ಸೋಷಿಯಲ್ ಮೆಸೇಜು ಇತ್ತು. ಮತ್ತೆ ನೋಡಿದ ತಕ್ಷಣ ಆ ಒಂದು ಚಿತ್ರ ನೋಡಿ ನಮ್ಮನ್ನ ನಾವು ಕಳ್ಕೊಳ್ತೀವಿ ಅಂತ ಒಂದು ಪಾತ್ರ ಅವ್ರು ಮಾಡೋದು. ಅಯ್ಯೋ ಏನು ಪಾತ್ರ ಅವ್ರು ಮಾಡ್ತಾರೆ ನೋಡಿ. ಹಂಗಾಗಿ ನನ್ಗೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋದಂತೂ ಹಂಗಂತೇಳಿ ಉಳಿದವರು ಇಷ್ಟ. ಯಾರು ಈಗ ವಿಷ್ಣುವರ್ಧನ್ ಇಷ್ಟ, ಅಂಬರೀಷು ಇಷ್ಟ ಆ ಸಂದರ್ಭಕ್ಕೆ. ಬಟ್ ಅಂಬರೀಷ್ ಇದು ವಿಷ್ಣುವರ್ಧನ್ ಎಲ್ಲ ಒಂದ್ ಸ್ವಲ್ಪ ಫೈಟಿಂಗ್ ಎಲ್ಲ ಆಗುವಾಗ ಮಜಾ ಆಗುತ್ತೆ, ಪೊಲೀಸ್ ಮತ್ತು ದಾದಾ ಅಂತದೆಲ್ಲ ಅರ್ಥ ಇದೆ ನನಗೆ. ಆದ್ರೆ ರಾಜ್ಕುಮಾರ್ ಅಂದ ತಕ್ಷಣ ಒಂದು ಸಬ್ಜೆಕ್ಟ್ ಪಕ್ಕ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಒಂದು ಫಿಲಮ್ಸ್ ಎಲ್ಲ ಕೊಡ್ತಿದ್ರು. ಮತ್ತೆ ವೆರೈಟಿ ಆಫ್ ಪಾತ್ರಗಳು ಮಾಡಿದ್ದಾರೆ ಅವರು. ಕವಿರತ್ನ ಕಾಳಿದಾಸನು ಮಾಡ್ತಾರೆ, ಈ ಕಡೆ ಕೃಷ್ಣದೇವರನ್ನು ಮಾಡ್ತಾರೆ, ಈ ಕಡೆ ಸನಾದಿ ಅಪ್ಪಣ್ಣನು ಮಾಡ್ತಾರೆ. ಅಯ್ಯೋ ಏನ್ ಕತೆ ಮಾಡ್ತಾರೆ ಒಂದು ಪಾತ್ರಗಳನ್ನ. ಮತ್ತೆ ಅವರು ಎಲ್ಲದಕ್ಕೂ ಸೂಕ್ತ ಪ್ರವೇಶನೇ ಆಗಿರುತ್ತೆ ಅದರಲ್ಲಿ. ಭಕ್ತ ಕುಂಬಾರ,
ಆಗಿರ್ಬೋದು, ಬಹಳಷ್ಟು ಚಿತ್ರಗಳು. ನನ್ನ ಮನೆಯಲ್ಲಿ ಎಲ್ಲ ಭಕ್ತರು ಹೊರತು ಓ. ರಾಜ್ಕುಮಾರ್ ಅವ್ರದ್ದು. ನಿರ್ದೇಶನ ವಿಭಾಗದಲ್ಲಿ ನೋಡೋದಾದ್ರೆ ಹಾ, ಯಾರನ್ನ ನೀವು ಒಂದು ರೋಲ್ ಮಾಡೆಲ್ ಆಗಿ ತಗೊಳ್ಬೇಕು ಅಂತ? ನಿರ್ದೇಶಕ ಕನ್ನಡದಲ್ಲಿ ಅಲ್ಲ, ಕನ್ನಡದಲ್ಲೂ ಆಗ್ಬೋದು, ಒಟ್ಟಾರೆ ಒಂದು ನಿರ್ದೇಶನ ಇಲ್ಲ ಕ್ಷೇತ್ರ. ನಾವು ಕನ್ನಡದಲ್ಲೇ ಮಾತಾಡೋದು. ಕನ್ನಡ ಯಾಕಂದ್ರೆ ನಮ್ಮ ನಾಡು. ನಾಡು ನಿಜವಾಗ್ಲೂ. ಅದ್ಭುತ ನಿರ್ದೇಶಕರು ಪುಟ್ಟಣ್ಣ ಕಣಗ. ಅದ್ಭುತ ನಿರ್ದೇಶಕ, ಅವತ್ತು ಮಾತೇ ಇಲ್ಲ ನಿರ್ದೇಶನಕ್ಕೆ. ಅಂದರೆ ಆಗಿನ ಕಾಲಕ್ಕೆ ಎಲ್ಲ ಅಂದರೆ ಭಾಳಷ್ಟು ಬೇರೆಯವರು ಇದ್ದಾರೆ ಹೆಸರು ಹೇಳಲಿಕ್ಕೆ. ಆದರೆ ಪುಟ್ಟಣ್ಣ ಕಣಗ ಅವರು ಭಾಳ ಒಂದು ಶ್ರೇಷ್ಠ ನಿರ್ದೇಶಕರು. ಅಂದರೆ ಆಗಿನ ಕಾಲಕ್ಕೆ ಉಳಿದ ಇಂಡಸ್ಟ್ರಿಯವರು ತಿರುಗಿ ನೋಡೋಂಗೆ ಮಾಡಿದ್ದಾರೆ ಅವರು ಅನ್ನುವಂಥದ್ದು ಒಂದು ದೊಡ್ಡ ವಿಷಯ. ಹಂಗಾಗಿ ಪುಟ್ಟಣ್ಣ. ಇನ್ನೊಂದು ರೀಸೆಂಟ್ಲಿ ಆಗಿ ಕುಂದಾಪುರ ಹಬ್ಬದಲ್ಲಿ ನಾನು ಉಪೇಂದ್ರ ಸರ್ ಅವರು ಬಂದಾಗ ಒಂದು ಮಾತು ಹೇಳಿದ್ರು. ಏನಂದ್ರೆ ಅವ್ರು ಕೂಡ ಕುಂದಾಪುರದವ್ರು ಅಂತ ಹೇಳಿ ತಿಳಿಯಲ್ಪಟ್ಟೆ. ಆದ್ರೆ ಹೇಳಿದ್ರು, ನಾವು ತುಳು ಚಿತ್ರರಂಗದವರು, ನಾವು ಕೂಡ ಈ ಪ್ರದೇಶದವರೇ, ಆದ್ರೆ ಹಿಂದೆ ಎಲ್ಲ ನಮ್ಗೆ ಅಷ್ಟೊಂದು ಕನ್ನಡದಲ್ಲಿ ನಮ್ಗೆ ಅಂದ್ರೆ ಮಣೆ ಹಾಕೋರು ಅಷ್ಟೊಂದು ನಮ್ಮ ಇದು ಇರ್ಲಿಲ್ಲ ಗುರ್ತಿಸೋರು. ಈಗೀಗ ರಿಷಬ್ ಸರ್ ಆಗ್ಲಿ, ರಾಜೇಶ್ ಸರ್ ಆಗ್ಲಿ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಇದ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನೀವ್ ಏನಂತೀರಾ? ಈಗ ನೀವು ಕೂಡ ಅಲ್ಲಿ ಗುರುತಿಸಲ್ಪಟ್ಟವ್ರು, ನೀವು ಕೂಡ ಹೋಗಿ ಅಲ್ಲಿ ಕೆಲಸ ಮಾಡಿದ್ರೆ ಕನ್ನಡ ಚಿತ್ರರಂಗದಲ್ಲಿ, ನೀವು ಏನಂತ ಹೇಳ್ತೀರಾ ಆ ಅಭಿಪ್ರಾಯಕ್ಕೆ ನೀವು? ಇಲ್ಲ, ಅದೇನಂದ್ರೆ ಆವಾಗ ನೋಡಿ, ಆಪರ್ಚುನಿಟಿ ಅನ್ನೋದು ನಾವು ಕಾಯ್ತಾ ಕೂತ್ಕೊಳ್ಬಾರ್ದು, ಯಾವುದಕ್ಕೂ ನಾವು ಕ್ರಿಯೇಟ್ ಮಾಡೋದು. ಈಗ ನಾನು ನಿರ್ದೇಶಕ ಆಗಿರೋದ್ರಿಂದ ಕಲಾವಿದರಿಗೆ ಅದು ಅನ್ವಯ ಆಗಲ್ಲ. ಯಾಕಂದ್ರೆ ಅವ್ರು ಕಾಯಲೇಬೇಕು ಆಪರ್ಚುನಿಟಿ. ನಾವು ಕಾಯಲ್ಲ, ನಾವೇನಾದ್ರೂ ಕ್ರಿಯೇಟ್ ಮಾಡೋರಲ್ಲ. ಹಂಗಾಗಿ ರಿಷಬ್ ಶೆಟ್ಟಿನೂ ಹಂಗೆ, ರಕ್ಷಿತ್ ಶೆಟ್ಟಿನೂ ಹಂಗೆ. ಪಾಪ ಅವರು ರಿಷಬ್ ತುಂಬ ಕಷ್ಟಪಟ್ಟು ಇದು ಮಾಡಿದ್ರು ಪಾಪ. ಆದರೆ ಅವ್ರ ಹತ್ರ ಒಂದು ನೋಡಿ ಟ್ಯಾಲೆಂಟ್ ಇತ್ತಲ್ಲ, ರೈಟಿಂಗ್ ಕೆಪಾಸಿಟಿ ಇತ್ತು, ಇದಿತ್ತು ನೋಡಿ. ಹಂಗಾಗಿ ಅವರು ಬಂದ್ಬಿಟ್ರು. ಹಂಗಾಗಿ ರಾಜ್ ಬಿ ಶೆಟ್ಟಿ ನೋಡಿ, ರಾಜ್ ಬಿ ಶೆಟ್ಟಿ ನನಗೆ ಇವಾಗ ಅಲ್ಲ ಪರಿಚಯ, ಅವರು ಮೊನ್ನೆ ಬಂದ ಮೇಲೆ ಪರಿಚಯ ಅಲ್ಲ, ಅದಕ್ಕಿಂತ ಮುಂಚೆನೆ ಪರಿಚಯ ಆಯಿತು. ಆವಾಗ ಅವರು ಒಂದು ಮೊಟ್ಟೆ ಕಟ್ಟೆ ಮಾಡೋದಕ್ಕಿಂತ ಮುಂಚೆ ನಾವು ಚಲಾಪಿಲಿ ಟೈಮಿಂದನೇ ಪರಿಚಯ ಇತ್ತು. ಬಟ್ ಅವಾಗ ಅವ್ರು ಬರಬೇಕು, ಇಂಡಸ್ಟ್ರಿ ತುಡಿತಾ ಇತ್ತು ಅವರಿಗೆ, ನಾವೇನಾದ್ರೂ ಬರಬೇಕು. ಆದರೆ ಆ ಮನುಷ್ಯ ಬಂದರೆ ಏನಾದರೂ ಮಾಡ್ತಾರೆ ಅನ್ನೋಂಥದ್ದು ನಮಗೆ ಮೊದಲೇ ಗೊತ್ತಿತ್ತು. ಅದನ್ನು ಪ್ರೂವ್ ಮಾಡಿದ್ರು ಅವರು. ಹಂಗಾಗಿ ಮತ್ತೆ ಉಪೇಂದ್ರ ಅವರು ಬಂದ್ಬಿಟ್ಟು ಏನು ಬಿಡಿ, ಅವರು ಒಂದು ಅದ್ಭುತ ನಿರ್ದೇಶಕರು. ಅವ್ರ ಬಗ್ಗೆ ನಾವು ಮಾತಾಡೋದು ಅದೇ, ಇಡೀ ಇಂಡಸ್ಟ್ರಿನ ಚೇಂಜ್ ಮಾಡಿಬಿಟ್ರಲ್ಲ ಅವರು ಆ ಸಂದರ್ಭಕ್ಕೆ. ಬಟ್ ಅವರು ಕುಂದಾಪುರ ಅಂದರೆ ಅವ್ರ ನನ್ನ ಲೆಕ್ಕ ಪ್ರಕಾರ ಕಂಪ್ಲೀಟ್ ಆಗಿ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದವರು. ಅವರು ತಂದೆ ತಾಯಿ ಕುಂದಾಪುರದಿಂದ ಹೋಗಿ ಸೆಟಲ್ ಆಗಿದ್ರು, ಹಂಗೆ. ಬಟ್ ಅವರಿಗೆ ಆ ಥರ ಕನೆಕ್ಷನ್. ಮತ್ತೆ ಯೋಗರಾಜ್ ಭಟ್ಟು ನಮ್ಮ ಇಲ್ಲಿ ಬೇಸವರೇ, ಬಾರ್ಕೂರ್ ಅವರು. ಹೌದೌದು, ಅವರು ಬಂದ್ಬಿಟ್ಟು ಇಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಅವ್ರಿಗೂ ಆ ತಾಯಿಗೆ ಬಹಳ ಇದಿತ್ತಂತೆ, ನೀನ್ ಏನು ಕನ್ನಡ ಅಂತ ಮಾಡ್ತೇನೆ ನೋಡಿ, ಇಲ್ಲಿ ತುಳು ಫಿಲಮ್ಸ್ಗಳಿದೆ, ನೀನ್ ಮಾಡಪ್ಪ ಇಲ್ಲಿ ನೋಡಿ ಹೆಂಗೆ ಬರ್ತಾ ಇದೆ, ನಗಿಸ್ತಾರೆ ಅಂತ. ಸೊ ಅವರು ಬಂದ್ಬಿಟ್ಟೆಲ್ಲ ಇಲ್ಲಿ ಒಂದು ರೌಂಡ್ ಹೊಡೆದ್ರು. ಅಂದ್ರೆ ಮಾಡ್ಬೇಕು, ಅವ್ರಿಗೂ ಕೆಲ್ಸಕ್ಕೋಸ್ಕರ ಅಂತಲ್ಲ, ಒಂದು ತಾಯಿಯ ಭಾಷೆ ಒಂದನ್ನ ಇದು ಮಾಡ್ಬೇಕು. ಈಗ ನೋಡಿ ಸುದೀಪ್ ಅವ್ರದ್ದು ತಾಯಿನೂ ತುಳು ಆಕ್ಚುಲಿ. ಸೊ ಹಂಗಾಗಿ ಎಲ್ಲ ಇಲ್ಲಿ ಇದೆ ಕನೆಕ್ಷನ್ ಹೌದು. ಗಡಿನಾಡ ಕಲಾವಿದರು ಮತ್ತೆ ನಮ್ಮ ಕರುನಾಡ ಕಲಾವಿದರಿಗೆ ಹೋಲಿಸೋದಾದ್ರೆ ಈ ತುಳು, ಯಾಕಂದ್ರೆ ನಾವು ಅತ್ಯಂತ ಹತ್ರದಲ್ಲಿದ್ದೀವಿ ಗಡಿನಾಡ ಇದಕ್ಕೆ ನೋಡೋದಾದ್ರೆ. ಸೊ ಹೇಗ್ ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ಅಲ್ಲಿಂದ ಕೂಡ ಸಾಕಷ್ಟು ಕಲಾವಿದರು ನಮ್ಮ ತುಳು ಚಿತ್ರರಂಗಕ್ಕೆ ಬಂದವರು ಅಂತ ಇದ್ದಾರೆ. ಹೌದು, ಅಲ್ಲ ಗಡಿನಾಡ ಕಲಾವಿದರು ಅಂದ್ರೆ ಅಲ್ಲಿ ಸಮಸ್ಯೆ ಅಂದ್ರೆ ತುಳುವಲ್ಲಿ ಸಮಸ್ಯೆ ಏನಾಗಲ್ಲ. ಅಂದ್ರೆ ಅಲ್ಲಿಂದ ನಮ್ಗೆ ತುಳು ಒಂದೇ ಮಾತಾಡೋರು. ಬಟ್ ಕನ್ನಡ ಅಂತ ತಕ್ಷಣ ಅದು ದೊಡ್ಡ ಚಾಲೆಂಜ್ ಆಗುತ್ತೆ. ಅದಕ್ಕೆ ನೋಡಿ, ಅದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಷ್ಟು ದೊಡ್ಡ ಇಟ್ಟು ಮಾಡಿ ತೋರಿಸಿದ್ರು ನೋಡಿ. ಅದು ಗಡಿ ಭಾಗದಲ್ಲಿ ಚಿತ್ರೀಕರಣ ಮಾಡಿಕೊಂಡು ಅಲ್ಲಿದ್ದ ಒಂದು ಭಾಷೆಯ ಒಂದು ವಿಚಾರವನ್ನು ಇಟ್ಕೊಂಡು ಕನ್ನಡ ಅದನ್ನು ಅಲ್ಲಿ ಸಮಸ್ಯೆಯನ್ನು ಇಟ್ಕೊಂಡು, ಅದು ರಿಷಬ್ ಶೆಟ್ಟಿ ಒಂದು ಹೊಸ ಯಾವ್ದಾದ್ರಲ್ಲಿ ಕೂಡ ಹೊಸತನವನ್ನು ಹುಡ್ಕುವಂತವ್ರು. ಹೌದು ನೋಡಿ, ಗಡಿ ಸಮಸ್ಯೆ ಒಂದಿದೆ, ಭಾಷೆ ಸಮಸ್ಯೆ ಇದೆ, ಅದನ್ನೇ ವಿಚಾರ ಇಟ್ಕೊಂಡು. ಹೌದು. ಸೊ ರಿಷಬ್ ಶೆಟ್ಟಿ ಅವರು ಗಡಿನಾಡ ಕರುನಾಡ ಇದಕ್ಕೆ ಬಂದಾಗ ನಮ್ಮ ಸಾಯಿ ಕೃಷ್ಣ ಅವರ ಹುಟ್ಟೂರಿನ ಬಗ್ಗೆ ಹೇಳೋದಾದ್ರೆ, ನಾನು ಮೂಲತಃ ಮಂಗಳೂರಿನವನೇ, ಕದ್ರಿ. ನಾನು ಆಕ್ಚುಲಿ ಕುಡ್ಲಾನು ಆಗ್ತಿರ್ಲಿಲ್ಲ, ಸಾಯಿ ಕೃಷ್ಣ ಕದ್ರಿ ಅಂತ ಹಾಕ್ಬೇಕಿತ್ತು. ಬಟ್ ನಮ್ ಕದ್ರಿಯಲ್ಲಿ ಏನಾಗಿತ್ತು, ಬಹಳಷ್ಟು ಕಲಾವಿದ್ರು ಆವಾಗಲೇ. ರೋಹಿದಾಸ್ ಕದ್ರಿ, ಬಾಲಕೃಷ್ಣ ಕದ್ರಿ, ನವನೀತ್ ಶೆಟ್ಟಿ ಕದ್ರಿ, ನಾಗೇಶ್ ಕದ್ರಿ, ನಿರಂಜನ್ ಕದ್ರಿ, ಆಮೇಲೆ ತುಂಬಾ ಕದ್ರಿ ಅವರು ಇದ್ರು. ನಮ್ಮ ಕಲಾವಿದರುಗಳು ಬಹಳ ಕದ್ರಿಯಲ್ಲಿ. ಕದ್ರಿ ಗೋಪಾಲನಾಥ್ ದೊಡ್ಡ ಹೆಸರು, ಅವರು ಮಣಿಕಾಂತ್ ಕದ್ರಿ ಅವ್ರ ಮಗ. ಸೊ ನಾನು ಮಣಿಕಾಂತ್ ಕದ್ರಿ ನಾವು ಬರುವ ಅಷ್ಟು ಫೇಮಸ್. ಆವಾಗ ಇವರಿದ್ರು ಕದ್ರಿ ಗೋಪಾಲನಾಥ್, ಆದ್ರೆ ಕದ್ರಿ ಇತ್ತಲ್ಲ. ಸೊ ನಾನೇನ್ ಮಾಡಿದ್ರೆ, ಕದ್ರಿ ನನ್ನ ಪಪ್ಪನ ಮನೆ ಕೊಡಿಯಲ್ ಬೇಲು,
ಆ ಕಡೆ ಕದ್ರಿನೂ ಬೇಡ ಅಂತ ಆಯ್ತು. ಅಂದ್ರೆ ಹಾಕೋದ್ರೆ ಎಲ್ಲ ಮರ್ಜ್ ಆಗೋಗ್ಬಿಡುತ್ತೆ. ಕೊಡಿಯಲ್ ಬೈಲ್ ಅಂದ್ರೆ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅದು ಬ್ರ್ಯಾಂಡ್. ಸೊ ಅದು ಇನ್ನು ಸಮಸ್ಯೆ ಆಗೋದು. ಬಟ್ ಅಂತ ಸಾಯಿ ಕೃಷ್ಣ ಅಂತ ಇದೆ. ಚೆಲ್ಲಾಪಿಲ್ಲಿ ನಾನು ಬೆಂಗಳೂರಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ಮಾತಾಡಿ ನಾನು ಸಾಂಗ್ ಶೂಟಿಂಗ್ ಅಂತ ಹೈದರಾಬಾದ್ಗೆ ಹೋಗಿದ್ದೆ. ಆವಾಗ 2 ದಿನ ಬಿಟ್ಟು ಮಳವಳ್ಳಿ ಸಾಯಿ ಕೃಷ್ಣ ಅವರು ಒಂದು ಏನೋ ಪ್ರೆಸ್ ಮೀಟ್ ಮಾಡಿದ್ದಾರೆ. ಅವರು ಸೀನಿಯರ್ ಆ್ಯಕ್ಚುಲಿ. ಇದೇನು ಮಾಡಿದ್ದಾರೆ, ಪ್ರೆಸ್ನವರೆಲ್ಲೋ ತಪ್ಪಿ ಅವರು ಪ್ರೆಸ್ ಮೀಟ್ ಇದ್ದು ಮ್ಯಾಟ್ರಲ್ಲಿ ನನ್ನ ಫೋಟೋ ಹಾಕ್ಬಿಟ್ಟಿದ್ದಾರೆ. ಆಯ್ತಾ. ನಾನು ಹೈದರಾಬಾದಲ್ಲಿ ಚೆಲ್ಲಾಪಿಲ್ಲಿದೆ ನಡೀತಾ ಇತ್ತು ಸಾಂಗ್ ಶೂಟಿಂಗ್, ಲೊಕೇಶನ್ ನೋಡಕ್ ಹೋಗಿದ್ದೆ. ನನಗೆ ಫೋನಿನ ಮೇಲೆ ಫೋನು, ಸಾರ್ ತಿರ್ಗಾ ಸ್ಟಾರ್ಟ್ ಮಾಡ್ತಿದ್ದಾರ ಸರ್, ನಮ್ಮನ್ನು ಬಿಡಬೇಡಿ ಅಂದ್ರೆ ಇಂಡಸ್ಟ್ರಿ ಅವ್ರು ಕೆಲಸ ಕೇಳ್ಕೊಂಡು. ಯಾರು ಹೇಳಿದ್ದು ನಿಮ್ಗೆ? ನಾನು ಮೊನ್ನೆ ತಾನೆ ಅದು ಬಂದ್ಬಿಡ್ತಲ್ಲ ತಿರ್ಗಿ, ಅದು ಇವಾಗ ಬರಕ್ ಚಾನ್ಸ್ ಇಲ್ಲಲ್ಲ ಅದೆಲ್ಲ ಮ್ಯಾಟ್ರ್ಗಳು. ನಾನು 1 ವಾರ ಮುಂಚೆ ಮಾಡಿರೋದು, ಅದನ್ನು ನಾನು ರಿಲೀಸ್ ಡೇಟ್ ಎಲ್ಲ ಅನೌನ್ಸ್ ಮಾಡೋದಕ್ಕೆ ಮಾಡಿರೋದು. ನಮ್ದು ಇಲ್ಲಿ ಸಾಂಗೇ ಮುಗ್ದಿಲ್ಲ ಇನ್ನೂ ಅಂತ ಹೇಳ್ತಾ ಇದ್ದೀನಿ. ಇನ್ನು ತಿರ್ಗಾ ನಾನು ಸೆಕೆಂಡ್ ಪ್ರಾಜೆಕ್ಟ್ ಹೆಂಗೆ ಸ್ಟಾರ್ಟ್ ಮಾಡಲಿ? ಇಲ್ಲ ಸರ್ ಆಗಿದ್ದಾರೆ ಸರ್, ನೋಡಿದ್ವಿ ಸರ್, ನೋಡಿ ಅವಾಗೆಲ್ಲ ಇವಾಗಿನ ಥರ ಇದು ಸ್ಮಾರ್ಟ್ ಫೋನ್ ಎಲ್ಲ ಅಷ್ಟು ಬಂದಿಲ್ಲ ಅವಾಗ. ಯಾವ ಇದು 2012 ಅರ್ಥ ಆಯ್ತಾ? ಹೌದಾ ಬಿಡಿ, ನಾನು ಬರ್ತೀನಿ ಬೆಂಗಳೂರಿಗೆ, ಆಮೇಲೆ ನೋಡ್ತೀನಿ ಅಂದೆ. ಆಮೇಲೆ ಬಂದು ನೋಡಿದ್ರೆ ನನ್ನ ಫೋಟೋ ಹಾಕಿದ್ದಾರೆ ಒಂದು ಯಾವುದೋ ಒಂದು ಪೇಪರಲ್ಲಿ. ಓ ಹಿಂಗ ಮ್ಯಾಟ್ರು, ಇದೆಲ್ಲ ಹೊಡಿತಾ ಇದೆ. ಸಾಯಿ ಕೃಷ್ಣ ಅಂದ್ರೆ 3 ಸಾಯಿ ಕೃಷ್ಣ ಇದ್ರೆ ಆ್ಯಕ್ಚುಲಿ. ನಾನು ಜಸ್ಟ್ ಎಂಟ್ರಿ ಅವಾಗ. ಮಳವಳ್ಳಿ ಸಾಯಿ ಕೃಷ್ಣ ದೊಡ್ಡ ರೈಟ್ರು ಅವರು. ಆಮೇಲೆ ಓಂ ಸಾಯಿ ಪ್ರಕಾಶ್ ಮಗನು ಸಾಯಿ ಕೃಷ್ಣ ಅಂತ ಅವರು ನಿರ್ದೇಶನಕ್ಕೆ ಕಾಲಿಟ್ರು ಅವಾಗ. ಸೊ ಇನ್ನೇನಾದ್ರೂ ಕನ್ಫ್ಯೂಷನ್ ಆಗಿಬಿಡುತ್ತೆ ಅಂದ್ರೆ ಮಂಗಳೂರು ಅಂತ ಆ್ಯಕ್ಚುಲಿ ಹಾಕ್ಬೋದು. ಬಟ್ ನಾನು ಯಾಕೆ ನಮ್ಮ ತುಳುವಲ್ಲಿ ಹೇಳೋದು ಕುಡ್ಲ ಅಂತಲ್ವಾ, ಅದಕ್ಕೆ ಕುಡ್ಲ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹೇಳಿ. ಓಕೆ. ಸೊ ಈಗ ಬರುವಂತ ಯುವ ಕಲಾವಿದ್ರ ಬಗ್ಗೆ ಹೇಳೋದಾದ್ರೆ, ನೀವೊಬ್ಬ ನಿರ್ದೇಶಕರಾಗಿ ನಟರಾಗಿ ಹೇಳೋದಾದ್ರೆ ಏನಂತ ಹೇಳಿಕ್ಕೆ ಇಷ್ಟಪಡ್ತೀರಾ ನೀವು? ತುಂಬಾ ಕಲ್ತು ಬಂದ್ರೆ ಒಳ್ಳೇದು, ನಿಮ್ಗೆ ಒಳ್ಳೇದು ಅಂತ. ಮತ್ತೆ ಭಯ ಇರ್ಲಿ ಭಕ್ತಿ ಇರ್ಲಿ, ತೀರಾ ಒಂದು ಈಸಿಯಾಗಿ ತಗೊಳ್ಬೇಡಿ ಬರೋದನ್ನ. ಅಂದ್ರೆ ತುಂಬಾ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಸರಿ ಸೋಷಿಯಲ್ ಮೀಡಿಯಾ ಇದು ಇವಾಗ ಬಹಳ ಈಸಿ ಆಗಿಬಿಟ್ಟಿದೆ. ತುಂಬಾ ಮಂದಿ ಏನಾಗ್ತಾರೆ, ಕಲಾವಿದ್ರು ಬಿಡಿ ಅವ್ರು ಬರ್ತಾರೆ, ಓಕೆ, ಇಲ್ಲಾಂದ್ರೆ ಸೈಕಲ್ ಹೊಡೆದ್ರೆ ಅದು ಅಲ್ಲಿ ರಿಪೇರಿ ಮಾಡ್ಬೋದು. ನಾನು ನಿರ್ದೇಶನಕ್ಕೆ ಬರುವವರಿಗೆ ತುಂಬಾ ವಿಚಾರಗಳನ್ನು ಹೇಳ್ತೀನಿ. ಅಸಿಸ್ಟೆಂಟ್ ಕೆಲಸಕ್ಕೆ ನೀವು ಒಂದು 4th ಅಸಿಸ್ಟೆಂಟು, 3rd ಆಗಿ, 2nd ಆಗಿ, 1st ಆಗಿ, ಆಮೇಲೆ ಅಸೋಸಿಯೇಟ್ಗೆ ಬನ್ನಿ ಅಂತ. ಎಲ್ಲೋ ಒಂದು ಕಡೆ ಒಂದು ಶಾರ್ಟ್ ಫಿಲಮ್ ಮಾಡ್ತಾರೆ ಅಥವಾ ಒಂದು ಆಲ್ಬಮ್ ಸಾಂಗ್ ಏನೋ ಮಾಡ್ತಾರೆ, ತಕ್ಷಣ ಕಟ್ ಮಾಡಿದ್ರೆ ನಿರ್ಮಾಪಕರು ಸಿಕ್ಕಿದ್ರು ಅಂತ ಹೇಳಿ ನಿರ್ದೇಶನನೇ ಮಾಡ್ತೀವಿ ಅನ್ನೋ ಅಂತ ಒಂದು ಬಂಡು ಧೈರ್ಯ ಮಾಡ್ಕೊಂಡು ಬರಬೇಡಿ. ಯಾಕಂದರೆ ಚಿತ್ರ ಅನ್ನೋದು ಭಾಳ ದೊಡ್ಡ ಒಂದು ಅದು ಪ್ರೊಸೆಸ್ ಅದು. ಅದಕ್ಕೆ ನೀವು ಪಕ್ಕ ಪ್ರಿಪೇರ್ ಆಗಿ ಬಂದರೆ ನೀವು ಮಾತ್ರ ಸೇಫ್ ಆಗೋದಲ್ಲ, ನಿಮ್ಮ ನಿರ್ಮಾಪಕರು ಸೇಫು. ಕಲೀಲಿಕ್ಕೆ ನಾನು ಎಲ್ಲ ಕಲ್ತಿದ್ದೀನಿ ಅಂತ ಮಾತಾಡೋದಲ್ಲ, ಆದರೆ ನಾನೊಂದು ಚಿಕ್ಕ ಟೆಲಿಫಿಲ್ಮ್ ಮಾಡಿಕೊಂಡು ಅದರಿಂದ ಏನಾದರೂ ನನ್ನಿಂದ ಎಷ್ಟು ಮಿಸ್ಟೇಕ್ ಆಗಿದೆ ಅಂತ ಅದ್ರಲ್ಲಿ ಕಲ್ತ್ಕೊಂಡು ಪುನಃ ಅದನ್ನು ತಿದ್ದಿ ಮತ್ತೆ ನೆಕ್ಸ್ಟಿಗೆ ಅದು ತುಂಬ ಕಲೀಲಿಕ್ಕೆ ಇರ್ತದೆ. ಅದಕ್ಕಿಂತ ಮುಂಚೆ ನಾನು ಶುದ್ಧ ಅಂತ ಅದೇ ಹೇಳ್ದಂಗೆ ಈ ಥರ ನೀವು ಏನಾದರೂ ನೀವು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಸಿಗುತ್ತೆ. ಎಷ್ಟೋ ಪ್ರಾಜೆಕ್ಟ್ಗಳಾಗಿರುತ್ತೆ. ಸೊ 4th ಅಸಿಸ್ಟೆಂಟ್ ಆಗಿ, 3rd ಆಗಿ, 2nd ಈ ಥರ ಒಂದು ಪ್ರಾಸೆಸ್ಸಲ್ಲಿ ಹೋಗ್ಬಿಟ್ಟು ನೀವು ನಿರ್ದೇಶನಕ್ಕೆ ಬಂದರೆ ಅದಕ್ಕೆ ಒಂದು ಭಾಳ ಒಂದು ಅರ್ಥಪೂರ್ಣವಾಗಿ ನೀವು ಕೆಲಸ ಕಲ್ತಿದ್ದೀರಾ ಅಂತ ಆಗುತ್ತೆ. ಸೊ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ನಿರ್ದೇಶನದ ಒಂದು ಹೊಸದಾಗಿ ಬರೋ ನಿರ್ದೇಶಕರಿಗೆ ಆ ಮಾತನ್ನು ಹೇಳಲಿಕ್ಕೆ. ಓಕೆ, ನಿರ್ದೇಶನದಲ್ಲಿ ನೀವು ಹೇಳುವಾದರೆ ಯುವಜನಕ್ಕೆ ಅಂದ್ರೆ ಅದರಲ್ಲಿ ನೀವು ಎಷ್ಟು ನೀವು ಅನುಭವವನ್ನು ಪಡಿತೀರಾ ಅಷ್ಟು ನಿಮಗೆ ಒಳ್ಳೇದು, ಉತ್ತಮ ರೀತಿಯಲ್ಲಿ ಕೂಡ ನಿಮ್ಗೆ ಅದನ್ನ ಖಂಡಿತ. ನೋಡಿ ಏನಂದ್ರೆ ಇಲ್ಲಿ ಕತೆ ಒಂದು ನಿರ್ದೇಶನ ಅಂತ ಕಲಿಯೋದು ಮಾತ್ರ ವಿಚಾರ ಅಲ್ಲ, ಅಲ್ಲಿ ಮಾರ್ಕೆಟ್ ಅನ್ನು ಕಲಿಬೇಕಲ್ಲ. ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟ್. ಇವಾಗ ಫಿಲಮ್ ಮಾಡ್ತಾರೆ ಸರಿ, ನೀವು ಯೂಟ್ಯೂಬಲ್ಲಿ ಇಲ್ಲ ಸರ್, ಇವಾಗ ತುಂಬಾ ಮಂದಿ ಈಗ ನೋಡ್ತಿರೋರೇ ಹೇಳ್ಬೋದು, ಏನ್ರಿ ಅವರು ಹಳೆ ಕಾನ್ಸೆಪ್ಟ್ ಅಲ್ಲಿ ಇದ್ದಾರೆ, ಇವಾಗ ಏನು ನೋಡಿದ್ರೆ ಎತ್ತಿದ್ರೆ ಎಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತೆ ಅದೆಲ್ಲ ಹೇಳ್ಬೋದು. ಸರಿಯಪ್ಪ, ಮೇಕಿಂಗ್ ಅನ್ನ ನೀವು ಕಲಿಬಹುದು. ಏನ್ ಮಾರ್ಕೆಟಿಂಗ್ ಅವ್ರು ಮಾಡ್ಕೊಡ್ತಾರಾ? ಮಾರ್ಕೆಟಿಂಗ್ ನಾವು ಮಾರ್ಕೆಟ್ಗೆ ಇಳಿದು ತಾನೇ ನಮ್ಗೆ ಗೊತ್ತಾಗಬೇಕು. ಸೊ ಹಂಗೆ ನಾನೇನು ಹೇಳೋದಂದ್ರೆ, ಅದು ನೀವು ಪ್ರೊಡ್ಯೂಸರ್ಗೆ ನಾವು ದುಡ್ಡು ತರಬೇಕಲ್ಲ, ಅಲ್ಟಿಮೇಟ್ ನಮ್ಮ ಕಡೆಯಿಂದ ಟ್ರೈ ಮಾಡ್ಬೇಕಲ್ಲ ನಾವು ಪ್ರಾಮಾಣಿಕವಾಗಿ. ಹಂಗಿದ್ರೆ ಎಷ್ಟು ಸೆಂಟರ್ಗಳಿದೆ ಅಲ್ಲಿ, ಹೆಂಗೆ ಅಲ್ಲಿ ಫಿಲಮ್ಗಳನ್ನು ಹಾಕೋದು ಹೆಂಗೆ, ಅದು ಈ ಟೀಮ್ ಜೊತೆ ನೀವು ಬೆರೆತು ನೀವು ಆ ಒಂದು ಎಕ್ಸ್ಪೀರಿಯನ್ಸ್, ಆ ಒಡನಾಟ ಇದ್ರೆ, ಆ ಬೇಸಿಕ್ ನಿಮ್ಗೆ ಅದು ಬೇಕು. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮೋರ್ ಇಂಪಾರ್ಟೆಂಟ್. ಅದಿದ್ರೆ ಮಾತ್ರ ನಿಮ್ಗೆ ಅದು. ಇಲ್ಲಾಂದ್ರೆ ನೀವೇನು ಮಾಡ್ತೀರಿ, ಪಿಕ್ಚರ್ ಆದ ತಕ್ಷಣ ಓಕೆ ಆಯ್ತು ನನ್ನ ಕೆಲಸ ಆಯ್ತು ಅಂತ ಮುಗಿಲಿಲ್ಲ. ಫಿಲಮ್ ನಿರ್ದೇಶನದಲ್ಲಿ ಮುಗಿಲಿಲ್ಲ. ಯಾಕಂದ್ರೆ ಓಕೆ ಆಲ್ರೆಡಿ ನೋನ್ ಪ್ರೊಡ್ಯೂಸರ್ ಆದ್ರೆ ಓಕೆ ಅವ್ರಿಗೆ ಗೊತ್ತಿರುತ್ತೆ. ನೋನ್ ಪ್ರೊಡ್ಯೂಸರ್ ಯಾಕೆ ಹೊಸೊಬ್ರಿಗೆ ಕೊಡ್ತಾರೆ? ಕೊಟ್ರೆ ಓಕೆ ಚಿಂತೆ ಇಲ್ಲ, ಅವರು ತಗೊಂಡು ಹೋಗ್ತಾರೆ ಪ್ರಾಜೆಕ್ಟನ್ನು.
ಹೌದಲ್ವಾ? ಗೊತ್ತಿಲ್ಲದೆ ಇದ್ರೆ ಅವ್ರು ಏನ್ ಮಾಡೋದು? ಹಂಗೆ ಆಗುತ್ತೆ. ಹಾಗೆ ಸೊ ಅನುಭವ ಇದ್ರೆ ಬಹಳಷ್ಟು ಒಳ್ಳೇದು, ಒಳ್ಳೇದು ಒಳ್ಳೇದು, ಕೂಡ. ನಾವು ಅಂದ್ರೆ ಹಿರಿಯ ನಿರ್ದೇಶಕರ ಜೊತೆಗೆ ಸಾಕಷ್ಟು ಪಳಗ್ಲೇಬೇಕು. ಪಳಗಿಕೊಂಡು ಎಕ್ಸ್ಪೀರಿಯನ್ಸ್ ಆದಷ್ಟು ಒಳ್ಳೇದು ಕೆಲಸ. ನಿರ್ಮಾಣದ ಬಗ್ಗೆ ಕೂಡ ಅಂದ್ರೆ ನಿರ್ಮಾಪಕರ ಬಗ್ಗೆ ಕೂಡ ಸ್ವಲ್ಪ ಹೌದು, ಪೇಮೆಂಟೇ ಇಟ್ಕೊಳ್ಳಿ, ಅವ್ರಿಗೆ ಗೊತ್ತಿರಲ್ಲ. ಹೌದು. ಈಗ ಒಂದು 50 ಲಕ್ಷದ ಬಜೆಟ್ ಮೂವಿನ ಸುಮ್ಮನೆ 1.5 ಕೋಟಿಗೆ ಮಾಡ್ತಾರೆ. ಬಜೆಟೇ ಗೊತ್ತಿಲ್ಲ ಅಂದ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕ್ರಪ್ಪ ಸುಮ್ಮನೆ ವೇಸ್ಟ್ ಮಾಡ್ತಾರೆ? ನಿಜವಾಗ್ಲೂ. ನಾನು ಹೊಸ ಹೊಸ ಹುಡುಗರಿಗೆ ಉಗಿತೀನಿ ನಾನು. ಅದಕ್ಕೆಲ್ಲ ನಮ್ಮ ಹುಡುಗರಿಗೆ, ಈ ಮದುವೆ ಅನ್ನೋರಿಗೆ ಟೀಮ್ನವ್ರಿಗೆ ಗೊತ್ತಾಗಿದೆ. ಅಯ್ಯೋ ಅಣ್ಣ, ಸರ್ ನಿಮ್ಮ ಜೊತೆ ನೀವು ನನ್ನ ತಂಡಕ್ಕೆ ಬಂದ ಮೇಲೆನೆ ನಮಗೆ ಇಷ್ಟೆಲ್ಲ ಆಯ್ತಾ ಅಂದ್ರೆ, ಅವರು ಏನೋ 1-2 ಪಿಕ್ಚರ್ ಮಾಡಿದ್ರು, ಅವರು ಅದೇ ಫೈನಲ್ ಅಂತ ಅನ್ಕೊಂಡ್ರು. ನಮ್ಮ ಮೇಲೆ ನಾವು ಎಂಟ್ರಿ ಆದ್ಮೇಲೆ ತಕ್ಷಣ ಆಮೇಲೆ ಗೊತ್ತಾಯ್ತು ಅವರಿಗೆ, ಮೀಟ್ರ್ ಗೊತ್ತಿರಬೇಕಲ್ಲ. ಸುಮ್ಮನೆ ನಾವು ದುಡ್ಡು ಖರ್ಚು ಮಾಡಿಕೊಂಡು ಅಂದರೆ ಇಲ್ಲಿಗೆ ಓಕೆ, ನಾವೇನೋ ಪ್ಯಾನ್ ಇಂಡಿಯಾ ಥರ ಅಷ್ಟು ಕೋಟಿಗಟ್ಟಲೆ ಫಿಲಮ್ ಮಾಡೋದಾದ್ರೆ ಒಂದು ಲೆಕ್ಕ ಬೇರೆ. ಅಷ್ಟು ರಿಟರ್ನ್ಸ್ ಇದೆ ಅಂದರೆ ಅವರು ಓಕೆ, ಏನು ಮಾಡ್ಬೋದು, ತೊಂದರೆ ಇಲ್ಲ. ಒಂದು 100 ಡೇಸು 150 ಡೇಸು ಶೂಟಿಂಗ್ ಮಾಡ್ತಾರೆ, ಪರವಾಗಿಲ್ಲ. ಇದು ಹಂಗಲ್ಲ, ಒಂದು ಚಿಕ್ಕ ಇಂಡಸ್ಟ್ರಿ ನಮ್ಮದು. ಸೊ ಅದನ್ನೆಲ್ಲ ಕಲ್ತ್ರೆ ಸುಮ್ಮನೆ ಏನಾಗಂತಾರೆ, 2 ಗಂಟೆ ಫಿಲಮ್ 4 ಗಂಟೆ ಶೂಟ್ ಮಾಡ್ತಾರೆ. 2 ಗಂಟೆ ಬಿಸಾಡ್ಬೇಕು ತಾನೆ. ಸೊ ಹಂಗಾಗಿ ನಾನು ಅದನ್ನೆಲ್ಲ ಒಂದು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ನಿಜವಾಗ್ಲೂ ಕೂಡ ಬಹಳ ಒಂದು ಉತ್ತಮವಾದಂತಹ ಮಾತಂತ ಹೇಳ್ಬೋದು. ಇನ್ನೊಂದು ಹೇಳೋದಾದ್ರೆ, ಈಗ ನಿಮ್ಮ ಒಂದು ಇದರಲ್ಲಿ ನೋಡಿದ್ರೆ ಒಂದು ಮಾತು ಬಿಟ್ಟು ಹೋಗಿತ್ತು, ನಟನೆ ಮತ್ತು ನಿರ್ದೇಶನದಲ್ಲಿ. ನಟನೆ ಅನ್ನೋದು ನಿರ್ದೇಶನಕ್ಕೆ ಬಹಳ ಸುಲಭದ ದಾರಿ ಅಂತ ಅನ್ಸುತ್ತಾ ನಿಮ್ಗೆ? ಅದು ಹೌದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಟನೆ ಅಂದ್ರೆ ಒಂದು ನೋಡಿ, ಯಾವುದೇ ಆಗಿರ್ಬೋದು, ಒಂದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಅನ್ನ ತಂದ್ಕೊಡುತ್ತೆ. ಇವಾಗ ನೀವು ಆ ನಟನಿಗೆ ಮಾತ್ರ ಹಲವಾರು ನಿರ್ದೇಶಕನ ಜೊತೆ ಕೆಲಸ ಮಾಡುವ ಒಂದು ಅವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ನೋಡಿ, ನಾನೊಬ್ಬ ನಟ ಆಗಿರೋದ್ರಿಂದ ಇನ್ನೊಂದು ನಿರ್ದೇಶಕನ ಅಂಡರಲ್ಲಿ ಕೆಲಸ ಮಾಡುವಾಗ ನಾನು ಇನ್ನೂ ಕಲಿಬೋದಲ್ವ. ಈಗ ನಾನೇನು ಅದೇ ಫೈನಲು ಅದೇ ಅಲ್ಟಿಮೇಟು ಅಂತ ನನ್ನ ತಲೆಯಲ್ಲಿ ಇಲ್ಲ, ಅದು ಇರಲೂಬಾರ್ದು. ಅರ್ಥ ಆಯ್ತಾ? ಇನ್ನೊಬ್ಬ ನಿರ್ದೇಶಕನಲ್ಲಿ ಏನಾದರೂ ನನಗಿಂತ ಮೀರಿ ಕೆಲವು ಕ್ವಾಲಿಟೀಸ್ಗಳಿರ್ಬೋದು, ಅದನ್ನು ನಾನು ಕಲ್ತ್ಕೊಳ್ಬೋದು, ಅದು ನನಗೆ ಹೆಲ್ಪ್ ಆಗ್ಬೋದು. ಅಥವಾ ನಾನು ನಿರ್ದೇಶಕ ಆಗಿರೋದ್ರಿಂದ ನಾನು ನೋಡಿ ಇವಾಗ ಹೊಸೊಬ್ಬರಿಗೆ ನಾನು ಹೇಳ್ಕೊಡ್ಬೋದು. ಖಂಡಿತ ಹಂಗಾಗಿ. ಸೊ ಒಟ್ಟಾರೆ ಹೇಳೋದಾದ್ರೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಕೂಡ ನಾವು ಎಷ್ಟು ನಮ್ಮನ್ನ ನಾವು ಬಾಗಿಕೊಂಡು ಬರ್ತೀವೋ, ನಾವು ಎಷ್ಟು ವಿಧೇಯಕದಿಂದ ಬರ್ತೀವೋ ಅಷ್ಟು ನಾವು ಕಲೀಲಿಕ್ಕೆ ಸಿಗುತ್ತೆ, ಅಷ್ಟು ಮೇಲು ಇದಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಅಲ್ಟಿಮೇಟ್ ನಂದು ಕಾಲ್ತ ಆಯ್ತು ಅಂತ ಆದ್ರೆ ಆಯ್ತು, ಅದು ದಿನನೇ ಮುಗೀತು ಅಂತ ಲೆಕ್ಕ. ಯಾವಾಗ ಮುಗೀತು ಅಂತ ಹೇಳಿ ನಮ್ದು ಆಯ್ತು ಅಂತ ಮುಗೀತು ಅಂತ ಅಂದ್ರೆ ಯಾವಾಗ ಅದು ತಲೆಯಲ್ಲಿ ಬಂತು, ಇಲ್ಲ ನನ್ಗೆ ಇನ್ನೂ ಕಲೀಲಿಕ್ಕಿಲ್ಲ ಅಂತ ತಲೆಯಲ್ಲಿ ಬಂದ್ರೆ ಆಯ್ತಲ್ಲ, ಮತ್ತೆ ಏನ್ ಮಾಡ್ತೀನಿ ಅದು ನೀವು. ಆಮೇಲೆ ನಟನ ತರಬೇತಿ ಏನಾದ್ರು ಕೊಡುವಂತ ಒಂದು ಯೋಚನೆ ಇಲ್ಲ. ನನ್ನ ಗೆಳೆಯ ಒಬ್ರು ಮಾಡಿದ್ರು, ಆವಾಗ ಒಂದು ನಾನು ಇದಕ್ಕೆ ಹೋಗಿದ್ದೆ, ಆಳ್ವಾಸ್ ಅಂತ, ನನ್ನ ಅರುಣಾಳು ಅಂತ ನನ್ನ ಗೆಳೆಯ. ಆ ಸಂದರ್ಭದಲ್ಲಿ ಹೋಗಿದ್ದೆ. ಬಟ್ ಅದನ್ನ ಇವಾಗಲೇ ಬೇಡ, ಒಂದು ನಿವೃತ್ತಿ ಆದ್ಮೇಲೆ ಮಾಡೋಣ ಅಂತ ಇದೆ. ಆದ್ರೆ ಮಕ್ಕಳಿಗೆ ನಾನು ಖಂಡಿತ ಇದು ಶಿಬಿರ ಎಲ್ಲ ಇರುವಾಗಲ ಒಮ್ಮೆ ಹೋಗಿ ಹೇಳುವಂಥದ್ದನ್ನೆಲ್ಲ ನಾವು ಇಟ್ಕೊಂಡಿದೀವಿ ಅಂತದನ್ನೆಲ್ಲ. ಓಕೆ, ಸೊ ಬಹಳ ಒಳ್ಳೇದು. ಸೊ ಇನ್ನು ಒಂದು ಕೊನೆಯದಾಗಿ ಸರ್, ನಮ್ಗೆ ನಿಮ್ಮದು ಒಂದು ಫೇಮಸ್ ಡೈಲಾಗ್ ಸರ್, ನಮಗೋಸ್ಕರ ಒಂದು ನಾಟಕದಲ್ಲೇ ಯಾವುದು ಆಗ್ಬೋದು ನಿಮ್ಗೆ? ನಾಟಕದಲ್ಲಿ ಬಲೆ ಚಾಪರ್ಕದಲ್ಲಿ ತುಳು ಓಕೆನಾ? ತುಳು ಓಕೆ ಕೊರ್ಲೆ. ತುಳುದಲ್ಲಿ ಅದರಲ್ಲಿ ಕನ್ನಡ ಬರುತ್ತೆ. ಬಲೆ ಚಾಪರ್ಕನ ಅಂತ ಕಾಪಿಕಾಡ್ ಮಾಡಿಸಿದ್ದು ನಾಟಕ. ಅದರಲ್ಲಿ ಹೋಟೆಲ್, ಅದನ್ನೂ ನವೀನಣ್ಣ ಫಸ್ಟ್ ಮಾಡಿರೋದು, ಅದು ನವೀನಣ್ಣ ಮಾಧವಣ್ಣ ಎಲ್ಲ ಮಾಡಿರೋದು. ಆಮೇಲೆ ನಾನು ಮಾಡಿದೆ. ಅದರದೊಂದು ಭಾಳ ಫೇಮಸ್ ನಾಟಕ ಇತ್ತು. ಲವರ್ ಬಂದು ಹೋಟ್ಲಲ್ಲಿ ಲವ್ ಲೆಟರ್ ಕೊಟ್ಟು ಹೋಗ್ತಾಳೆ, ಅದನ್ನು ಟೊಕ್ಕ ಅವಳು ಕೊಟ್ಟು ಹಾಲು ತರ್ತಾಳೆ, ತಂದು ಕೊಡಬೇಕಾದ್ರೆ ಅದನ್ನ ಮೇಲೆ ಪಾಸ್ ಮಾಡೋದು. ಆವಾಗ ಇದೆಲ್ಲ ಲವ್ ಲೆಟರ್ ಇದ್ದು ಸಮಾನ. ಸೊ ಆವಾಗ ಆ ಲವ್ ಲೆಟರ್ ಅನ್ನ ತೆಗೆದು ನಾನು ಓದ್ತೀನಿ ನಾನು. ಓ ಮೈ ಡಾರ್ಲಿಂಗ್, ಐ ಡ್ಯಾಶ್ ಯು ಮೇರಿ ಡ್ಯಾಶ್ ದಾಯ್ ಮಾಡುವ ಧೈರ್ಯಡು ಮೇರೆಂದು ಪಾಡುತ್ತ ಎತ್ತ ನೋಡಿದ ರತ್ತ ನಿನ್ನ ದುಂಡಗಿನ ನಗಮುಖವೇ ಕಾಣಿಸುವುದು. ಆಹಾ ಬೆಂದರ್ನಲ್ಲಿ, ಓಹೋ ಕಕ್ಕುಸ್ನಲ್ಲಿ, ಓಹೋ ಯಾಕೆ ಚರ್ಚಿಗೆ ಹೋದರೂ ಅಲ್ಲೂ ಕೂಡ ನೀನು ತುಟಿ ಬಿಟ್ಟರೆ ಸಾಕು, ನಿನ್ನ ಮುಸುಂಟಿನಿಂದ ಹೊರ ಬಂದಿರುವ ಆ ಹಲ್ಲುಗಳು ನನ್ನನ್ನೇ ನೋಡುತ್ತಿರುವುದು. ಚಿತ್ರ ಅಂತ ಮೊನ್ನೆ ನೀನು ಕೊಟ್ಟಿರುವ ನೀರುಳ್ಳಿ ಬಜೆಯಾಗಿ ಪೋಡಿಯ ರುಚಿ ಇನ್ನೂ ಮಾಸಿಲ್ಲ, ಮಾಸುವ. ಮೊನ್ನೆ ನಿನ್ನ ತಂದೆಗೆ ಜ್ವರ ಬಂದಾಗ ನಾವು ಚಿಕನ್ ಚಿಲ್ಲಿ ತಿಂದದ್ದು, ಸುಲ್ತಾನ್ ಬತ್ತೇರಿ ತಿರುಗಿದ್ದು ಇನ್ನೂ ಮರೆತಿಲ್ಲ, ಮರಪ್ಪು. ಇನ್ನೊಮ್ಮೆ ನಿನ್ನ ತಂದೆಗೆ ಜ್ವರ ಬರಲೆಂದು ಆ ದೇವರಲ್ಲಿ ಪ್ರಾರ್ಥಿಸುವ. ಇದೇ ನಿನ್ನ ಮೇರಿ.
ಸೂಪರ್ ಸರ್. ಸೊ ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಹೇಗ್ ಸರ್ ಆಗುತ್ತೆ? ನಾವು ಒಂದು ಸ್ವಲ್ಪ ನೋಡುವಾಗ ಸಾಧುಗೋಕಿಲ ಸರ್ ಅನ್ನ ನೆನಪಿಸ್ತೀರಾ ನೀವು? ಸೊ ಯಾವ ರೀತಿ ಅಂತ ಹೇಳಿ. ಅದು ನಮ್ಗೆ ರಂಗಭೂಮಿ ಕೊಟ್ಟಿರೋ ಸೊ ಸೂಪರ್ ಸರ್, ತುಂಬಾ ಖುಷಿ ಆಯ್ತು ಅದನ್ನ. ಸೊ ಕೊನೆಯದಾಗಿ ನಮ್ಮ ನ್ಯೂಸ್ ಸುದ್ದಿ ಕನ್ನಡದ ವೀಕ್ಷಕರಿಗೆ ಇಡೀ ಕಲಾರಂಗದ ಕಲಾ ಬದುಕಿನ ಬಗ್ಗೆ ಹೇಳೋದಾದ್ರೆ, ಕಲಾವಿದರಾಗಿ ನೀವೊಂದು ಕಲಾ ಪೋಷಕರ ಕೋರಿಕೆಯ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ನೀವು? ನಾನು ಕಲಾ ಪೋಷಕರಿಗೆ ಹೇಳ್ಬೇಕಾ? ಕಲಾ ಪೋಷಕರು ಅಂತ ಹೇಳಿ. ಅಲ್ಲ, ನಿಮ್ಮ ನ್ಯೂಸ್ ಸುದ್ದಿ ತಂಡದ ಪರವಾಗಿ ಸರ್. ನ್ಯೂಸ್ ಸುದ್ದಿ ತಂಡದ ಹೌದು. ನಾನು ಕಲಾಭಿಮಾನಿಗಳ ಹತ್ರ ಹೇಳೋದು ಇಷ್ಟೇ, ಇವಾಗ ಭಾಳ ಇದೊಂದು ಭಾಳ ಈಸಿ ಅಂತಲೇ ಹೇಳ್ಬೋದು ಈ ಒಂದು ಮಾಧ್ಯಮದ ಮುಖಾಂತರ. ನ್ಯೂಸ್ ಸುದ್ದಿ ಅಂತ, ನ್ಯೂಸ್ ಸುದ್ದಿ ಕನ್ನಡ ಅಂತ ನಮಗೊಂದು ಅವಕಾಶ ಕೊಟ್ಟು ನನ್ನ ಅಂತ ಒಂದು ಪ್ರತಿಭೆಯನ್ನು ಗುರುತಿಸಿ ಇಲ್ಲಿ ನಿಮ್ಮ ಮುಂದೆ ತಂದು ನಿಲ್ಲಿಸಿದ್ದಾರೆ. ನಾವೇನೋ ಒಂದು ಚಿಕ್ಕ ಮಟ್ಟದಲ್ಲಿ ಸಾಧನೆ ಅಂತ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದನ್ನು ಎಷ್ಟು ಸರಿ ಮಾಡಿದ್ದೀವಿ ತಪ್ಪು ಮಾಡಿದ್ದೀವಿ ಅಂತ ಗೊತ್ತಿಲ್ಲ, ಬಟ್ ನಮ್ಮದು ಒಂದೇ ಇಂಟೆನ್ಷನ್ ಇರೋದು ಜನರನ್ನು ನಗಿಸೋದು. ಅದೊಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ನಮ್ಮಂಥ ಕಲಾವಿದರನ್ನು ಇನ್ನೂ ಜಾಸ್ತಿ ಜನರಿಗೆ ಹತ್ರ ಮಾಡಿಸೋದ್ರಲ್ಲಿ ಇತ್ತೀಚೆಗೆ ಈ ಯೂಟ್ಯೂಬ್ ಚಾನಲ್ ಬಂದ ಮೇಲೆ ಭಾಳಷ್ಟು ಇಂಥ ಚಾನಲ್ಗಳು ಹುಟ್ಕೊಂಡಿವೆ. ಭಾಳ ಒಳ್ಳೆಯ ವಿಷಯ. ಇಂಥ ಚಾನಲ್ಗಳನ್ನು ನೋಡೋ ಮುಖಾಂತರ, ಇವ್ರಿಗೂ ಬೆಂಬಲ ಕೊಡೋ ಮುಖಾಂತರ ನಮ್ಮನ್ನು ಬೆಳೆಸಿ, ಅವರನ್ನು ಉಳಿಸಿ, ಅವರನ್ನು ಬೆಳೆಸಿ ಅಂತ ಹೇಳ್ಬೋದು. ಓಕೆ. ಸೊ ಬಹಳ ಒಂದು ಸುದೀರ್ಘ ಅಂತ ಹೇಳಿ ಮಾತುಗಳಾಗಿರುವಂತ ನಿಮ್ಮ ಮನದಾಳದ ಮಾತುಗಳು, ಅಭಿಮಾನದ ನುಡಿಗಳು ಸಾಕಷ್ಟು ಬಂದಿದೆ. ಅದರ ಜೊತೆಗೆ ಕಲಾ ಬದುಕಲ್ಲಿ ನಿಮ್ಮ ಜೊತೆಗೆ ನಡೆದಂತಹ ಹಲವಾರು ವಿಚಾರಗಳಾಗಿರುವುದು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಾ. ಸೊ ನಮ್ಮ ಈ ನ್ಯೂಸ್ ಸುದ್ದಿ ತಂಡದ ಪರವಾಗಿ ನಾನು ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ನಿಮ್ಮ ಜರ್ನಿ ಏನಿದೆ ಅದು ಇನ್ನೂ ಕೂಡ ಸುಖಮಯವಾಗಿ ಸಾಗ್ಲಿ, ಇನ್ನಷ್ಟು ನಿಮ್ಮ ಒಂದು ಪ್ರತಿಭೆಗಳ ಇದಕ್ಕೆ ಗರಿಗಳು ಸೇರ್ಲಿ ಅಂತ ಹೇಳಿ, ಪ್ರಶಸ್ತಿಗಳ ಗರಿಗಳು ಸೇರ್ಲಿ ಅನ್ನೋದು ನಮ್ಗೆ ಆಶಯ. ಹಾಗಾಗಿ ನಿರ್ದೇಶನ ಆಗಿರ್ಬೋದು, ನಟನೆ ಆಗಿರ್ಬೋದು, ನಿತ್ಯ ನಿರಂತರ ನಿಮ್ಮ ಕಡೆಯಿಂದ ಸಿಗ್ಲಿ, ನಮ್ಗೆ ಮತ್ತಷ್ಟು ನಗುವಿನ ಏನು ರಸದೂತಣ ಸಿಗ್ಲಿ ಅಂತ ಹೇಳೋದೇ ನಮ್ಮ ಆಶಯ ಸರ್. ಖಂಡಿತ. ನ್ಯೂಸ್ ಸುದ್ದಿ ಕನ್ನಡದ ಪರವಾಗಿ ನಾನು ಸಾಯಿ ಕೃಷ್ಣ ಕುಡ್ಡ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನ ಸಲ್ಲಿಸ್ತೇನೆ. ಮತ್ತೋರ್ವ ಅತಿಥಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅದೇ ತನಕ ನೋಡ್ತಾ ಇರಿ ನ್ಯೂಸ್ ಸುದ್ದಿ ಕನ್ನಡ.